ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ನೋಡಿ, ಈ ದಿನದ ಚರ್ಚೆ ಒಂದು ವಿಶೇಷವಾದಂತಹ ಒಂದು ವಿಷಯದ ಬಗ್ಗೆ ನಾವು ಇಂದು ಚರ್ಚೆಯನ್ನ ಮಾಡಲಿದ್ದೇವೆ. ಯಾವುದು ವಿಷಯ ಅಂತಂದ್ರೆ ಲೈವ್ ಇನ್ ರಿಲೇಶನ್ಶಿಪ್. ನೋಡಿ, ಲೈವ್ ಇನ್ ರಿಲೇಶನ್ಶಿಪ್ ಕಾನೂನಲ್ಲಿ ಮಾನ್ಯವಿದೆಯೇ ಅನ್ನೋ ಒಂದು ಶೀರ್ಷಿಕೆಯನ್ನ ಅಡಿಯಲ್ಲಿ ಇವತ್ತಿನ ಚರ್ಚೆ ಶುರುವಾಗುತ್ತೆ. ಲೈವ್ ಇನ್ ರಿಲೇಶನ್ಶಿಪ್ ಕನ್ನಡದಲ್ಲಿ ನಾವು ಏನಂತ ಹೇಳ್ಬೋದು ಅಂತಂದ್ರೆ ಸಂಬಂಧದಲ್ಲಿ ಜೀವಿಸೋದು ಅಂತ ನಾವು ಕರಿತೀವಿ. ಸಂಬಂಧದಲ್ಲಿ ಜೀವಿಸೋದು ಯಾವ ರೀತಿಯಾದಂತ ಸಂಬಂಧ? ಅದು ವೈವಾಹಿಕ ಸಂಬಂಧನ ಅಥವಾ ವಿವಾಹೇತರ ಸಂಬಂಧನ ಅಂತ ಪ್ರಶ್ನೆ. ಆ ವಿವಾಹೇತರ ಸಂಬಂಧದಲ್ಲಿ ಜೀವಿಸೋ ಒಂದು ನಿಟ್ಟಿನಲ್ಲಿ ಕಾನೂನು ಅದನ್ನ ಮಾನ್ಯಗೊಳಿಸುತ್ತಾ ಅಥವಾ ಅದನ್ನ ಅಮಾನ್ಯಗೊಳಿಸುತ್ತಾ? ಈ ಏನು ಅಕ್ರಮ ಸಂಬಂಧ ಅಂತ ಕರಿತೀವಿ, ಈ ಅಕ್ರಮ ಸಂಬಂಧದಲ್ಲಿ ಹುಟ್ಟಿದಂತ ಮಕ್ಕಳಿಗೆ ಏನು ನ್ಯಾಯಿಕವಾಗಿ ವಿವಾಹ ಆಗಿ ಅಲ್ಲಿ ಮಕ್ಕಳಾಗಿದ್ದು ಆ ಮಕ್ಕಳಿಗೆ ಎಷ್ಟು ಹಕ್ಕಿರ್ತದೆ ಅಷ್ಟೇ ಹಕ್ಕು ಈ ವಿವಾಹೇತರ ಸಂಬಂಧಗಳಲ್ಲಿ ಜನಿಸಿದಂತ ಮಕ್ಕಳಿಗೂ ಸಹ ಹಕ್ಕಿರ್ತದ. ತಂದೆಯ ಆಸ್ತಿ ಮೇಲೆ ಹಕ್ಕಿರ್ತದ, ತನ್ನ ತಾತನ ಆಸ್ತಿ ಮೇಲೆ ಹಕ್ಕಿರ್ತದ. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಇನ್ನು ಹೆಚ್ಚು ನಾವು ನೋಡ್ತಾ ಇದ್ದು ಈ ವಿವಾಹೇತರ ಸಂಬಂಧ ಅಥವಾ ಅಕ್ರಮ ಸಂಬಂಧ. ಅದನ್ನ ನಾವು ಏನು ನಾಜೂಕಾಗಿ ಹೇಳಬೇಕು ಅಂತಂದ್ರೆ ಲೈವ್ ಇನ್ ರಿಲೇಶನ್ಶಿಪ್, ಅದು ವೆದರ್ ಇಟ್ ಈಸ್ ಅ ಲೀಗಲ್, ವೆದರ್ ಲೈವ್ ಇನ್ ರಿಲೇಶನ್ಶಿಪ್ ಇಸ್ ಲೀಗಲ್ ಇನ್ ಇಂಡಿಯಾ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ ವಿವಾಹ ಅಂದ್ರೆ ಏನು ಅನ್ನೋದನ್ನ ಅರ್ಥೈಸ್ಕೋಬೇಕಾಗತ್ತೆ. ಕಾನೂನಿನಲ್ಲಿ ವಿವಾಹವನ್ನ ಏನು ಹಿಂದೂಗಳಲ್ಲಿ ವಿವಾಹ ಹೇಗೆ ಅದನ್ನ ಪರಿಗಣಿಸಲಾಗುತ್ತೆ, ಮುಸ್ಲಿಮನಲ್ಲಿ ಹೇಗೆ ವಿವಾಹವನ್ನ ಪರಿಗಣಿಸಲಾಗುತ್ತೆ, ಕ್ರೈಸ್ತ ಧರ್ಮದಲ್ಲಿ ವಿವಾಹವನ್ನ ಹೇಗೆ ಪರಿಗಣಿಸಲಾಗುತ್ತೆ. ಈ ನಿಟ್ಟಿನಲ್ಲಿ ವಿವಾಹ ಅಂದಿದ ತಕ್ಷಣ ತಾಳಿ ಕಟ್ಟಬೇಕಾ, ತಾಳಿ ಇರ್ಲೇಬೇಕಾ, ಯಾವೆಲ್ಲ ಒಂದು ಕಸ್ಟಮರಿ ಪ್ರಾಕ್ಟೀಸಸ್ ಒಂದು ಕಾನೂನಿನಲ್ಲಿ ವಿವಾಹ ಅಂತ ಅನ್ಸ್ಕೊಬೇಕಾದ್ರೆ ಯಾವೆಲ್ಲ ಅಂಶಗಳು ಇರಬೇಕು, ಸೊ ಯಾವೆಲ್ಲ ಅಂಶಗಳು ಇಲ್ದಲೇ ಇದ್ರೆ ಅದನ್ನ ಶೂನ್ಯ ವಿವಾಹ ಅಂತ ಕರಿಬಹುದು ಅಥವಾ ಶೂನ್ಯೇತರ ವಿವಾಹ ಅಂತ ಕರಿಬಹುದು. ತದನಂತರ ಡೈವೋರ್ಸ್ ಆಗೋ ಸಂದರ್ಭದಲ್ಲಿ ವಿವಾಹ ಏನು ಕಾನೂನಾತ್ಮಕ ವಿವಾಹ ಆದಂತ ಸಂದರ್ಭದಲ್ಲಿ ಮಾತ್ರ ಡೈವೋರ್ಸ್ ಅನ್ನ ತಗೋಬಹುದಾ? ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಡಿವೋರ್ಸ್ ಅನ್ನೋ ಕಾನ್ಸೆಪ್ಟ್ ಇದೆಯಾ? ಏನು ಮಿಸ್ಟ್ರೆಸ್ ಅಂತ ನಾವು ಕರಿತೀವಿ, ಆ ವ್ಯಕ್ತಿಯನ್ನ ಜೊತೆಗೆ ಬದುಕೋದು ಅಂತ ನಾವು ಹೇಳ್ತೀವಿ. ಯಾವುದೇ ತರ ವೈವಾಹಿಕ ಒಂದು ಚೌಕಟ್ಟಿನಲ್ಲಿ ಬದುಕುವಂಥದ್ದು ಹೇಳ್ತೀವಿ, ಅಥವಾ ಆ ವೈವಾಹಿಕ ಚೌಕಟ್ಟಿನಲ್ಲಿ ಸೊ ಯಾರು ನನ್ನನ್ನು ಕೇಳಬಾರ್ದು. ಸೊ ತದನಂತರ ಯಾವುದೇ ತರ ಕೋರ್ಟ್ ಕಾಂಪ್ಲೆಕ್ಸಿಟಿ ನಮಗೆ ಬರಬಾರ್ದು, ಲೀಗಾಲಿಟಿ ಕಾಂಪ್ಲೆಕ್ಸಿಟಿ ಬರಬಾರ್ದು, ಕಾನೂನು ರೀತಿ ಯಾವುದೇ ತರ ತೊಂದರೆ ಆಗ್ಬಾರ್ದು. ಈ ನಿಟ್ಟಿನಲ್ಲಿ ಈ ಒಂದು ವೈವಾಹಿಕ ಏನು ವಿವಾಹೇತರ ಸಂಬಂಧಕ್ಕೆ ಒಳಗಾಗುವಂಥದ್ದು ಅಥವಾ ಜೀವಿಸುವಂಥದ್ದು ಸರಿನಾ? ಭಾರತೀಯ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಹೇಗೆ ಇದನ್ನು ಅರ್ಥೈಸುತ್ತೆ? ಈ ನಿಟ್ಟಿನಲ್ಲಿ ಕಾನೂನು ಹೇಗೆ ಪುಷ್ಟಿಯನ್ನ ಕೊಡುತ್ತೆ? ನ್ಯಾಯಾಲಯಗಳು ಏನೆಂತ ಹೇಳ್ತವೆ? ನ್ಯಾಯಾಲಯಗಳಲ್ಲಿ ತೀರ್ಪನ್ನ ಯಾರ ಕಡೆ ಕೊಡ್ಲಾಗತ್ತೆ? ಇದೇ ನಿಟ್ಟಿನಲ್ಲಿ ಏನು ವಿವಾಹೇತರ ಸಂಬಂಧಗಳಲ್ಲಿ ಅಥವಾ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಗಂಡು
ಆ ಹೆಂಡತಿಯನ್ನ ತೊರೆದೋದಂತ ಸಂದರ್ಭದಲ್ಲಿ ಅಥವಾ ಏನು ದೌರ್ಜನ್ಯಕ್ಕೆ ಆ ಒಂದು ಹೆಣ್ಣು ಮಗಳನ್ನ ಒಳಗಾಗಿಸಿದಲ್ಲಿ ಅಂತ ಸಂದರ್ಭದಲ್ಲಿ ಅವ್ರಿಗೆ ಕಾನೂನು ರೀತಿಯಲ್ಲಿ ಪರಿಹಾರ ಸಿಗುತ್ತಾ? ಏನು ಆ ಏನು ವಿವಾಹ ನಂತರ ವಿವಾಹ ಆಗಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಈ ಲೈವ್ ಇನ್ ರಿಲೇಶನ್ಶಿಪ್ ಸಹ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದಾ? ಈ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲೂ ಸಹ ಗಂಡ ಮತ್ತು ಹೆಂಡತಿ ಅಂತ ಏನು ಅನ್ಸ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಮನೆಯಲ್ಲಿ ಮಾಡ್ಕೊಂಡು ಒಂದು ಮನೆಯ ಬಾಡಿಗೆಯನ್ನ ಕಟ್ಕೊಂಡು ಆ ಮನೆಯಲ್ಲಿ ಆ ಮಹಿಳೆಯನ್ನ ಇರಿಸಿ ಜೀವನವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ಮಹಿಳೆಗೆ ನಾ ತೊರೆದಂತ ಸಂದರ್ಭದಲ್ಲಿ ಜೀವನಾಂಶವನ್ನ ಕೊಡ್ಬೋದಾ? ಜೀವನಾಂಶಕ್ಕೆ ಅವಳು ಅರ್ಹಳ? ತದನಂತರ ಅವಳು ಹುಟ್ಟಿರುವಂತ ಮಕ್ಕಳೇನಿರ್ತಾರೆ ಆ ಮಕ್ಕಳಿಗೆ ತಂದೆಯ ಆಸ್ತಿಲಿ ಭಾಗ ಇರ್ತದ, ತಾತನ ಆಸ್ತಿಲಿ ಭಾಗ ಇರ್ತದ? ಸೊ ಈ ನಿಟ್ಟಿನಲ್ಲಿ ಈ ಎಲ್ಲಾ ವಿಚಾರಗಳನ್ನ ನಾವು ಈ ದಿನ ಅರ್ಥೈಸ್ಕೊಳ್ಳೋಣ, ಅದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮೊದಲನೇದಾಗಿ ತಮ್ಗೆ ನಾನು ವಿನಂತಿಯನ್ನ ಮಾಡ್ಕೊತೀನಿ, ಮಧ್ಯ ಏನು ಈ ಒಂದು ಚರ್ಚೆಯ ಮಧ್ಯ ತಾವು ಪ್ರಶ್ನೆಯನ್ನ ಕೇಳೋ ಹಾಗಿಲ್ಲ. ಈ ಏನು ಈ ಒಂದು ತರಗತಿ ಏನು ಒಂದು ಉಪನ್ಯಾಸ ಮುಗಿಯುತ್ತೆ, ಮುಗಿದ ನಂತರ ತಮ್ಮನ್ನ ನಾನು ವಿನಂತಿಸ್ತೇನೆ ತಾವು ಪ್ರಶ್ನೆಯನ್ನ ಕೇಳ್ಬೋದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಮಾತ್ರ ತಾವು ಪ್ರಶ್ನೆಯನ್ನ ಕೇಳಬೇಕು, ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಡಚಣೆ ಆಗ್ಬಾರ್ದು ಅಂತ ತಮ್ಮನ್ನು ವಿನಂತಿಸ್ತಾ ಇವತ್ತಿನ ಒಂದು ಉಪನ್ಯಾಸವನ್ನ ಶುರು ಮಾಡ್ತೀವಿ. ನೋಡಿ, 1985ನೇ ಇಸ್ವಿ ಒಂದು ಪ್ರಕರಣ ಯಾವ್ದದು ಅಂದ್ರೆ ಸೌಮಿತ್ರಿ ವಿಷ್ಣು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಲ್ಲಿ ಸೌಮಿತ್ರಿ ಅನ್ನೋ ಹೆಣ್ಮಗಳಿಗೆ ಒಂದು ಅನೈತಿಕ ಸಂಬಂಧ ಇರ್ತದೆ. ಒಬ್ಬ ವ್ಯಕ್ತಿಯನ್ನ ಏನು ಪ್ರೀತಿಯನ್ನ ಮಾಡುತ್ತಾಳು. ಆ ಒಂದು ಸಂದರ್ಭದಲ್ಲಿ ಆ ವಿಚಾರ ತನ್ನ ಗಂಡ ವಿಷ್ಣುಗೆ ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಅವಳನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ತದನಂತರ ಅವಳು ನನ್ನನ್ನ ಹೊರಗಡೆ ಕಳಿಸಿದ್ದಾನೆ ನನ್ನ ಗಂಡ ಅಂತ ಹೇಳಿ ಡೆಸರ್ಷನ್ ಅಂದ್ರೆ ಏನು ತೊರೆದಿರೋಂತ ನಿಟ್ಟಿನಲ್ಲಿ ಆ ಒಂದು ಗ್ರೌಂಡ್ಸ್ ಮೇಲೆ ಡಿವೋರ್ಸ್ ಅರ್ಜಿಯನ್ನ ಹಾಕ್ತಾಳೆ. ಡಿವೋರ್ಸ್ ಅರ್ಜಿಯನ್ನ ಹಾಕಂತ ಸಂದರ್ಭದಲ್ಲಿ ಏನು ಕೌಟುಂಬಿಕ ನ್ಯಾಯಾಲಯ ಡಿವೋರ್ಸ್ ಅನ್ನ ಕೊಡುತ್ತೆ ಆ ಪ್ರಕರಣದಲ್ಲಿ, ಸೌಮಿತ್ರಿ ವಿಷ್ಣು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ. ತದನಂತರ ಡಿವೋರ್ಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ನನ್ನ ವಿವಾಹ ಮುರಿದ್ಬಿತ್ತು. ನೋಡಿ, ಹಿಂದೂ ಸಂಪ್ರದಾಯದಲ್ಲಿ ಅಥವಾ ವೈವಾಹಿಕ ಒಂದು ಒಂದು ಚೌಕಟ್ಟಿನಲ್ಲಿ ಯಾವುದೇ ಸಂದರ್ಭದಲ್ಲಿ ಒಂದು ಅನೈತಿಕ ಚಟುವಟಿಕೆ ನಡೀತು ಅಂತಂದ್ರೆ ಅಥವಾ ಹೆಂಡತಿ ಪರಪುರುಷನೊಂದಿಗೆ ಒಂದು ಸಂಬಂಧ ಬೆಳೆಸಿದಂತ ಸಂದರ್ಭದಲ್ಲಿ ಇಟ್ ಅಮೌಂಟ್ಸ್ ಟು ಡೆತ್ ಆಫ್ ಎನ್ ಹಸ್ಬೆಂಡ್ ಅಂದ್ರೆ ಗಂಡನ ಸಾವು ಸಂಭವಿಸಿತ್ತು ಅಂತೇಳಿ, ಆ ಸಂದರ್ಭದಲ್ಲಿ ಗಂಡ ಸತ್ತಂತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಒಂದು ಸೆಕ್ಷನ್ ವ್ಯಭಿಚಾರದ ಬಗ್ಗೆ ಮಾತಾಡುತ್ತೆ, ಸೆಕ್ಷನ್ 497. ಈ ನಿಟ್ಟಿನಲ್ಲಿ ಸೌಮಿತ್ರಿ ಒಬ್ಬ ವ್ಯಕ್ತಿಯನ್ನ ಮಾಡ್ಕೊಂಡು ಏನೋ ಪ್ರೀತಿಯನ್ನ ಮಾಡಿರ್ತಾಳೆ. ಆ ಸಂದರ್ಭದಲ್ಲಿ ಅವನ ಹೊರಗಡೆಯನ್ನ ಹಾಕಿರ್ತಾನೆ. ಆ ನಿಟ್ಟಿನಲ್ಲಿ ಡಿವೋರ್ಸ್ ಆಗ್ತದೆ. ತದನಂತರ ಗಂಡ ಏನ್ ಮಾಡ್ತಾನೆ, ಈ ಸೆಕ್ಷನ್ 497 ಅಡಿಯಲ್ಲಿ ಆ ವ್ಯಕ್ತಿ ಯಾರಿರ್ತಾನೆ ಆ ವ್ಯಕ್ತಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸ್ತಾನೆ. ಇವನು ಬಂದು ನನ್ನ ಒಂದು ವೈವಾಹಿಕ ಜೀವನದಲ್ಲಿ ಮೂಗನ್ನ ತೂರಿಸಿ ಏನು ಹಸ್ತಕ್ಷೇಪವನ್ನ ಮಾಡಿ ನನ್ನ ಹೆಂಡತಿಯನ್ನ ಇವನು ತನ್ನ ಕಡೆ ಮಾಡ್ಕೊಂಡಿದ್ದಾನೆ, ಇದರಿಂದ ನನ್ನ ಸಂಸಾರ ಹಾಳಾಗೋಯ್ತು, ನನ್ನ ವೈವಾಹಿಕ ಬದುಕು ಹಾಳಾಗೋಯ್ತು, ಇವನ ಮೇಲೆ ಪ್ರಕರಣವನ್ನ ದಾಖಲಿಸಿ ಅಂತ ಹೇಳಿ
ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ ಸೌಮಿತ್ರಿಯ ಗಂಡ ವಿಷ್ಣು. ತದನಂತರ ಆ ವ್ಯಕ್ತಿಗೆ ಏನು ಆ ಒಂದು ಪ್ರಕರಣದಲ್ಲಿ ಏನು FIR ರಿಜಿಸ್ಟ್ರೇಷನ್ ಆಗುವಂಥದ್ದು, ಅದನ್ನ ಚಾಲೆಂಜ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಏನಂತ ಚಾಲೆಂಜ್ ಮಾಡ್ತಾರೆ ಅಂದ್ರೆ, ಈ ಏನ್ ಪ್ರಕರಣ ಇದೆಯಲ್ಲ, ಈ ಒಂದು ವ್ಯಭಿಚಾರ ಅನ್ನೋದಿದೆಯಲ್ಲ, ಇದು ಅಸಂವಿಧಾನಿಕ. ಇದು ಸಂವಿಧಾನದಲ್ಲಿ ಮಹಿಳೆಯರಿಗೇನಿದೆ ಹಕ್ಕೇನಿದೆ, ಅಥವಾ ಮಹಿಳೆಯರು ಏನಿದ್ದಾರೆ ಅವರ ಮಧ್ಯೆ ತಾರತಮ್ಯ ಇದೆ. ಗಂಡಸು ಮತ್ತು ಹೆಂಗಸರ ಮಧ್ಯದಲ್ಲಿ ಒಂದು ತಾರತಮ್ಯ ಇದೆ. ಗಂಡಸು ಮಾಡಿದ್ರೆ ಮಾತ್ರ ತಪ್ಪು, ಹೆಂಗಸರು ಮಾಡಿದ್ರೆ ತಪ್ಪಿಲ್ಲ ಅನ್ನೋದು ಯಾವ ನ್ಯಾಯ? ಗಂಡಸರು ಮಾಡಿದ್ರೆ ಮಾತ್ರ ಅದು, ಹೆಂಗಸರು ಮಾಡಿದ್ರೆ ಮಾತ್ರ ಅದು ವ್ಯಭಿಚಾರ. ಗಂಡಸರು ಮಾಡಿದ್ರೆ ಅದು ವ್ಯಭಿಚಾರ ಅಲ್ವಾ? ಗಂಡಿಗೆ ಹೇಗ್ ಮಾತ್ರ ಶಿಕ್ಷೆ, ಗಂಡಿಗೆ ಮಾತ್ರ ಹೇಗ್ ಶಿಕ್ಷೆ ಇದೆ, ಹೆಂಗಸರಿಗೆ ಯಾಕೆ ಶಿಕ್ಷೆ ಇಲ್ಲ? ಸೊ ಹಾಗಾಗಿ ಇದು ಏನು ಸಂವಿಧಾನದ ಅನುಚ್ಛೇದ 14 ಏನು ಫ್ರೀಡಮ್ ಆಫ್ ರೈಟ್ ಟು ಈಕ್ವಾಲಿಟಿ, ಸರಿ ಸಮಾನವಾದಂತಹ ಹಕ್ಕು ಏನಿದೆ ಗಂಡಸಿಗೂ ಮತ್ತು ಹೆಂಗಸರ ನಡುವೆ, ಏನು ಸಮಾನತೆ ಹಕ್ಕೇನಿದೆ, ಅದು ಚ್ಯುತಿ ಆಗ್ತಾ ಇದೆ. ತದನಂತರ ಅನುಚ್ಛೇದ 15 ಡಿಸ್ಕ್ರಿಮಿನೇಷನ್ ನೋಡಿ, ಪ್ರಾಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ with respect to race, with respect to caste, with respect to sex, with respect to gender. So discrimination, ತಾರತಮ್ಯ, ಆ ತಾರತಮ್ಯದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯ ವಿರುದ್ಧವಾಗಿ, ಯಾವುದೇ ಧರ್ಮದ ವಿಚಾರವಾಗಿ, ಯಾವುದೇ ಕಾಸ್ಟಿನ ವಿಚಾರವಾಗಿ ಯಾವುದು ಸಹ ತಾರತಮ್ಯ ಮಾಡಬಾರ್ದು. ಸೊ ಆ ತಾರತಮ್ಯ ಮಾಡಬಾರ್ದು ನಿಟ್ಟಿನಲ್ಲಿ ಏನು ಒಂದು ಫ್ರೀಡಮ್, ಒಂದು ರೈಟ್ ಅನ್ನ ಸಾರ್ವಜನಿಕರಿಗೆ ಸಂವಿಧಾನ ನೀಡಿರುತ್ತೆ. ಈ ನಿಟ್ಟಿನಲ್ಲಿ ಅದು ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಕೇವಲ ಗಂಡಸು ಮಾತ್ರ ಅವನಿಗೆ ಏನಕ್ಕೆ ಶಿಕ್ಷೆ ಕೊಡಬೇಕು, ಹೆಂಗಸಿಗೂ ಶಿಕ್ಷೆ ಕೊಡಬಾರ್ದು? ಆ ಒಂದು ಅಕ್ರಮ ಸಂಬಂಧದಲ್ಲಿ, ಅಕ್ರಮ ಸಂಬಂಧ ಅಂತಂದ್ರೆ ಏನು? ಒಬ್ಬ ವಿವಾಹಿತ ಗಂಡು ಅಥವಾ ವಿವಾಹ ಆಗದಲ್ಲೇ ಇರುವಂತಹ ಗಂಡು ಆಲ್ರೆಡಿ ಒಂದು ಏನು ವಿವಾಹ ಆಗಿರುವಂತಹ ಬೇರೆ ಪರಪುರುಷನ ಹೆಂಡತಿಯ ಜೊತೆ ಸಂಬಂಧ ಹೊಂದುವಂತ ಸಂದರ್ಭದಲ್ಲಿ ಕೇವಲ ಗಂಡಸು ಆಕರ್ಷಣೆಯನ್ನ ಮಾಡಿ ಆ ಹೆಣ್ಣನ್ನ ಏನು ಆ ಒಂದು ಸಂಬಂಧವನ್ನ ಬೆಳೆಸಿರ್ತಾನೆ. ಈ ನಿಟ್ಟಲ್ಲಿ ಅವಳದೇನು ತಪ್ಪಿರೋದಿಲ್ಲ ಅನ್ನೋ ಒಂದು ಧೋರಣೆ ಏನಿದೆ, ಅದು ಅನ್ಕಾನ್ಸ್ಟಿಟ್ಯೂಷನಲ್, ಅಂದ್ರೆ ಸಂವಿಧಾನದ ವಿರೋಧವಾಗಿದೆ. ಸೊ ಸಂವಿಧಾನದಲ್ಲಿ ಶಿಕ್ಷೆ ಕೊಡೋದಾದ್ರೆ ಗಂಡಸಿಗೂ ಶಿಕ್ಷೆಯನ್ನ ಕೊಡಬೇಕು, ಶಿಕ್ಷೆ ಕೊಡೋದಾದ್ರೆ ಹೆಂಗಸಿಗೂ ಶಿಕ್ಷೆಯನ್ನ ಕೊಡಬೇಕು. ಇಲ್ಲಿ ಕೇವಲ ಗಂಡಸರಿಗೆ ಯಾಕೆ ಅವ್ರ ಮೇಲೆ ಏನು ಸೆಕ್ಷನ್ ಅನ್ನ ಇಂಪೋಸ್ ಮಾಡ್ತಾ ಇದ್ದೀವಿ? 497 ಕ್ರಿಮಿನಲ್ ಕಂಪ್ಲೇಂಟ್ ಅನ್ನ ಯಾಕೆ ಇಂಪೋಸ್ ಮಾಡ್ತಾ ಇದ್ದೀವಿ, ಯಾಕೆ ಹೆಂಗಸರ ಮೇಲೆ ಯಾಕೆ ಮಾಡ್ಲಿಲ್ಲ ಅನ್ನೋದು ಪ್ರಶ್ನೆ ಆಗ್ತದೆ. ಯಾವ ಕೇಸ್ನಲ್ಲಿ? 1985ನೇ ಇಸ್ವಿಯಲ್ಲಿ, ಸರಿಸುಮಾರು 30 ವರ್ಷದ ಹಿಂದೆ ಈ ಚರ್ಚೆ ಆಗ್ತದೆ. ರಾಜರು ಮಹಾರಾಜರು ಕಾಲದಲ್ಲಿ ಇಂದನೂ ಈ ವಿವಾಹೇತರ ಸಂಬಂಧಗಳು ಇದಾವೆ. ಸೊ ಇದು ಹೊಸದೇನಲ್ಲ. ಈಗ ನಾವು ನೋಡ್ತಾ ಇರೋಂತ ಒಂದು ಪರಿಸ್ಥಿತಿಯಲ್ಲಿ ಈ ವಿವಾಹೇತರ ಸಂಬಂಧಗಳು ಹೊಸದೇನಲ್ಲ, ಇದು ತುಂಬಾ ಹಳೇದು. ಈ ನಿಟ್ಟಿನಲ್ಲಿ ಸೊ ಇದನ್ನ ಅಮಾನ್ಯಗೊಳಿಸಿ ಅಂತ ಹೇಳ್ತಾರೆ ಅಂತ ಒಂದು ಕೇಳಲಾಗ್ತದೆ. ಆ ಒಂದು ಪ್ರಕರಣದಲ್ಲಿ ಸೌಮಿತ್ರಿ ವಿಷ್ಣು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1985ರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ವಾದ ಆಗ್ತದೆ. ವಾದ ಮಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ನ್ಯಾಯಾಲಯ ಹೆಂಗ್ ಪರಿಗಣಿಸುತ್ತೆ ಅಂತಂದ್ರೆ, ನ್ಯಾಯಾಲಯ ಹೇಳುತ್ತೆ ನೋಡಿ, ಒಬ್ಬ ಪುರುಷ ಒಂದು ಹೆಣ್ಮಗಳನ್ನ ಮದುವೆ ಆದಂತ ಸಂದರ್ಭದಲ್ಲಿ ಅದೇ ಹೆಣ್ಮಗಳು ಬೇರೆ ಒಬ್ಬ ಪುರುಷನ ಜೊತೆ ಸಂಬಂಧ ಬೆಳೆಸಿದಾಗ ಆ ಒಂದು ಸಂಬಂಧದಿಂದ ಆ ವ್ಯಕ್ತಿಗೆ
ಘಾಸಿ ಆಗುತ್ತೆ, ಆ ವ್ಯಕ್ತಿಗೆ ನೋವು ಆಗುತ್ತೆ, ಅದು ಅವನು ಸತ್ತಂತೆ. ವಿವಾಹವು ಸ್ವರ್ಗದಲ್ಲಿ ನಿಶ್ಚಯಿಸಿರುತ್ತೆ. ಏನು ಈ ಹಿಂದೂ ವಿವಾಹ ಏನಿದೆ, ಆ ವಿವಾಹವು ಬಹಳ ಶ್ರೇಷ್ಠ ಮಟ್ಟದ ಒಂದು ಸಂಬಂಧವಾಗಿರುತ್ತೆ. ಅದು ಕರಾರಲ್ಲ. ಮ್ಯಾರೇಜ್ ಇಸ್ ನಾಟ್ ಎ ಕಾಂಟ್ರಾಕ್ಟ್. ಕರಾರಲ್ಲಿ ನೀನ್ ಇದನ್ ಮಾಡು, ನಾನು ಅದನ್ ಮಾಡ್ತೀನಿ, ನನ್ನ ರೈಟ್ಸ್ ಇದು, ನಿನ್ನ ರೈಟ್ಸ್ ಇದು, ನನ್ನ ಡ್ಯೂಟೀಸ್ ಇದು, ನಿನ್ನ ಡ್ಯೂಟೀಸ್ ಇದು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡ್ಕೊಂಡಿರೋದಂಥದ್ದಲ್ಲ. ಅದು ಒಂದು ಡೆಫಿನೇಟ್ ರಿಲೇಶನ್ಶಿಪ್, ಡೆಫಿನೇಟ್ ಡಿಫೈನ್ ಮಾಡುವಂಥದ್ದು. ಡಿಫೈನ್ ಮಾಡ್ಬೋದು ಆ ರಿಲೇಶನ್ಶಿಪ್ ಅನ್ನ. ಸೊ ಈ ನಿಟ್ಟಿನಲ್ಲಿ ಆ ಡೆಫಿನೇಟ್ ರಿಲೇಶನ್ಶಿಪ್ ಒಂದು ನಿಟ್ಟಿನಲ್ಲಿ ಆ ವಿವಾಹ ಅನ್ನೋ ಒಂದು ಏನು ವ್ಯವಸ್ಥೆ ರೂಪುಗೊಂಡಿರುತ್ತೆ. ಆ ನಿಟ್ಟಿನಲ್ಲಿ ಆ ವಿವಾಹವನ್ನ ನಾವು ಕಾಪಾಡಬೇಕಾಗುತ್ತೆ. ವಿ ನೀಡ್ ಟು ಸೇವ್ ದ ಮ್ಯಾರೇಜ್. ಮ್ಯಾರೇಜ್ ಇಸ್ ಅ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಸಾಮಾಜಿಕ ವ್ಯವಸ್ಥೆ. ಇಟ್ ಈಸ್ ಅ ಡಿಸಿಪ್ಲಿನ್. ನೋಡಿ, ಇಟ್ ಇಸ್ ಅ ಡಿಸಿಪ್ಲಿನ್. ಸಮಾಜದಲ್ಲಿ ಇರಬೇಕಾಗ್ತದೆ, ಸಮಾಜದ ಜೊತೆ ನಾವು ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಬದುಕು ಅನ್ನೋದನ್ನ ರೂಪಿಸ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ವಿವಾಹ ಅನ್ನೋದು ಒಂದು ಸಾಮಾಜಿಕ ವ್ಯವಸ್ಥೆ. ವಿವಾಹ ಆಗೋ ಸಂದರ್ಭದಲ್ಲಿ ನಾನು ಇಡೀ ಜಗತ್ತಿಗೆ ಹೇಳ್ತೀನಿ, ನೋಡಿ ಈಕೆಯನ್ನ ನಾನು ಮದುವೆ ಮಾಡ್ಕೊತಾ ಇದ್ದೀನಿ, ಈಕೆ ನನ್ನ ಜೊತೆ ಇನ್ ಮುಂದೆ ಬಾಳ್ವೆಯನ್ನ ಮಾಡ್ತಾಳೆ, ಈಕೆ ಜೊತೆ ನಾನು ದೈಹಿಕ ಸಂಬಂಧವನ್ನ ಹೊಂದ್ತೀನಿ, ಈಕೆಗೆ ಮಕ್ಕಳಾದಂತ ಸಂದರ್ಭದಲ್ಲಿ ನಾನು ತಂದೆಯ ಸ್ಥಾನವನ್ನ, ತಂದೆಯ ಏನು ಕರ್ತವ್ಯಗಳನ್ನ ಪಾಲನೆ ಮಾಡ್ತೀನಿ ಅಂತ ಸಾಮಾಜಿಕವಾಗಿ ಘೋಷಣೆಯನ್ನ ಮಾಡುವಂಥದ್ದು ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಈ ಒಂದು ಲೈವ್ ಇನ್ ರಿಲೇಶನ್ಶಿಪ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಾವು ಯಾವ ವಿಚಾರವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹಿಂದೂ ವಿವಾಹ ಒಂದು ಕಾಯ್ದೆಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಿಂದೂ ವಿವಾಹ ಕಾಯ್ದೆಯ ಅಡಿಯಲ್ಲಿ ಹೇಗೆ ಈ ಒಂದು ರಿಲೇಶನ್ಶಿಪ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಇದ್ರ ಬಗ್ಗೆ ಉಲ್ಲೇಖವನ್ನ ಕೊಡ್ತಾರೆ. ಯಾವುದು ವ್ಯಾಲಿಡ್ ಮ್ಯಾರೇಜ್? ಹಾಗಾದ್ರೆ ಇದು ನೀವು ಲೈವ್ ಇನ್ ರಿಲೇಶನ್ಶಿಪ್ ವ್ಯಾಲಿಡ್ ಮ್ಯಾರೇಜ್ ಅಲ್ಲ ಅಂತ ಹೇಳ್ತೀರಲ್ಲ ಸರ್, ಹಾಗಾದ್ರೆ ವ್ಯಾಲಿಡ್ ಮ್ಯಾರೇಜ್ ಅಂದ್ರೆ ಏನು? ಕಾನೂನು ಅಡಿಯಲ್ಲಿ ವ್ಯಾಲಿಡ್ ಮ್ಯಾರೇಜ್ ಅಂದ್ರೆ ಏನು ಅಂತ ಪ್ರಶ್ನೆಯನ್ನ ಕೇಳಿದಾಗ ನಾನು ನೋಡಿ, ವ್ಯಾಲಿಡ್ ಮ್ಯಾರೇಜ್ ಅಂತಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಕೆಲವೊಂದು ಕಟ್ಟುಪಾಡುಗಳಿರ್ತವೆ. ಅದು ಯಾವುದು ಕಟ್ಟುಪಾಡುಗಳು ಅಂತಂದ್ರೆ, ಮಾಂಗಲ್ಯ ಧಾರಣ, ಕನ್ಯಾದಾನ, ಸಪ್ತಪದಿ. ನೋಡಿ, ಸಪ್ತಪದಿ ಮೊದಲು ಏನ್ ಮಾಡ್ತೀವಿ, ತಾಳಿಯನ್ನ ಕಟ್ಟುವಂಥದ್ದು ಮಾಂಗಲ್ಯ ಧಾರಣ. ನೋಡಿ, ಸಪ್ತಪದಿಯನ್ನ ತುಳಿಯುವಂಥದ್ದು. ಅಗ್ನಿಯ ಒಂದು ಸಾಕ್ಷಿಯನ್ನಾಗಿಟ್ಕೊಂಡು ಏನು ಸಪ್ತಪದಿಯನ್ನ ತುಳಿಯೋದು, 7 ಸ್ಟೆಪ್ಸ್ ಅನ್ನ ತುಳಿಯುವಂಥದ್ದು, ಮಾಂಗಲ್ಯ ಧಾರಣೆಯನ್ನ ಮಾಡುವಂಥದ್ದು, ಅಕ್ಷತೆಯನ್ನ ಹಾಕುವಂಥದ್ದು. ನೋಡಿ, ಅಕ್ಷತೆಯನ್ನ ಹಾಕುವಂಥದ್ದು, ಕನ್ಯಾದಾನವನ್ನ ಮಾಡ್ಕೊಳ್ಳುವಂಥದ್ದು. ನೋಡಿ, ಇದೆಲ್ಲ ಕಸ್ಟಮರಿ ಪ್ರಾಕ್ಟೀಸ್. ಇದು ಕಸ್ಟಮರಿ ಪ್ರಾಕ್ಟೀಸ್ ಅಂತ ನಾವು ಕರಿತೀವಿ. ಈ ಕಸ್ಟಮರಿ ಪ್ರಾಕ್ಟೀಸು ಆಗ್ಬೇಕಾ ಸರ್ ಅಂತಂದ್ರೆ, ಹೌದು ಆಗ್ಬೇಕು. ಕನ್ಸುಮೇಷನ್ ಆಫ್ ಮ್ಯಾರೇಜ್ ಅಂತ ನಾವು ಕರಿತೀವಿ, ಅದನ್ನ ಕನ್ಸುಮೇಷನ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ವ್ಯಾಲಿಡ್ ಮ್ಯಾರೇಜ್ ಬಗ್ಗೆ ಉಲ್ಲೇಖ ಯಾವ್ದು ಕೊಡುತ್ತೆ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಹಿಂದೂ ಮ್ಯಾರೇಜ್ ಆಕ್ಟ್ ನಲ್ಲಿ ವಾಟ್ ಈಸ್ ದಿ ವ್ಯಾಲಿಡಿಟಿ ಆಫ್ ದಿ ಕಂಡೀಷನ್ಸ್ ಫಾರ್ ಹಿಂದೂ ಮ್ಯಾರೇಜ್ ಅಂತ ಹೇಳುತ್ತೆ. ಹಿಂದೂ ಮ್ಯಾರೇಜ್ ಅಲ್ಲಿ ವಾಟ್ ಆರ್ ದ ಕಂಡೀಷನ್ಸ್ ಅಂತ ಹೇಳುತ್ತೆ. ಸೆಕ್ಷನ್ 5 ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ ಏನಂತ ಹೇಳುತ್ತೆ, 1955 ಅಡಿಯಲ್ಲಿ ಹೇಳುತ್ತೆ,
ಏನು ಅಟ್ ದ ಟೈಮ್ ಆಫ್ ಮ್ಯಾರೇಜ್, ಏನು ನೀದರ್ ಪಾರ್ಟಿ ಹ್ಯಾಸ್ ಅ ಸ್ಪೌಸ್ ಲಿವಿಂಗ್ ಅಟ್ ದ ಟೈಮ್ ಆಫ್ ದ ಮ್ಯಾರೇಜ್. A marriage may be solemnized between any two Hindus if the following conditions are fulfilled. So, conditions for valid Hindu marriage ಅಂದಾಗ ನಮಗೆ ಯಾವೆಲ್ಲ ಕಂಡೀಷನ್ಸು ಇದ್ದಂತ ಸಂದರ್ಭದಲ್ಲಿ ಇಟ್ ಅಮೌಂಟ್ಸ್ ಟು ವ್ಯಾಲಿಡ್ ಮ್ಯಾರೇಜ್ ಅಂತ. ಆ ಸಂದರ್ಭದಲ್ಲಿ ಸೆಕ್ಷನ್ 5 ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ವಿವಾಹ ಕಾಯ್ದೆ ಏನು ಕಾನೂನು ಅಡಿಯಲ್ಲಿ ಕಾನೂನು ಏನಂತ ಹೇಳುತ್ತೆ ಅಂತಂದ್ರೆ, ಮದ್ವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಗಂಡಗಾಗಿರ್ಬೋದು ಅಥವಾ ಹೆಣ್ಣಿಗಾಗಿರ್ಬೋದು, ಯಾವುದೇ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಬ್ಬ ಗಂಡು ಅಥವಾ ಇನ್ನೊಬ್ಬ ಹೆಣ್ಣು ಸಂಬಂಧದಲ್ಲಿ ಇರಬಾರ್ದು. ಆ ಸಂದರ್ಭದಲ್ಲಿ ಮಾತ್ರ ಅಂತ ವಿವಾಹ ಏನಾಗುತ್ತೆ, ವ್ಯಾಲಿಡ್ ಆಗುತ್ತೆ. ನೋಡಿ, ನೀದರ್ ಪಾರ್ಟಿ ಹ್ಯಾಸ್ ಅ ಸ್ಪೌಸ್ ಲೀವಿಂಗ್ ಅಟ್ ದ ಟೈಮ್ ಆಫ್ ಮ್ಯಾರೇಜ್ ಅಂತ ಹೇಳ್ತಾರೆ. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಯಾವುದು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಅಟ್ ದ ಟೈಮ್ ಆಫ್ ಮ್ಯಾರೇಜ್ ನೀದರ್ ಪಾರ್ಟಿ ಈಸ್ ಕೇಪಬಲ್ ಆಫ್ ಗಿವಿಂಗ್ ಎ ವ್ಯಾಲಿಡ್ ಕನ್ಸೆಂಟ್ ಟು ಇಟ್ ಇನ್ ಕನ್ಸಿಕ್ವೆನ್ಸ್ ಆಫ್ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಅಂತ. ಅಂದ್ರೆ ಮದುವೆ ಆಗುವಂತ ಸಂದರ್ಭದಲ್ಲಿ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಮಾನಸಿಕವಾಗಿ ಸ್ವಸ್ಥರಾಗಿರ್ಬೇಕು, ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಕೂಡಿದ್ದು ಮದುವೆ ಮಾಡ್ಕೊಳ್ಳಿಕ್ಕೆ ತನ್ನ ಅನುಮತಿ ಕೊಡದಲೇ ಇರೋಂತ ಸ್ಥಿತಿಯಲ್ಲಿದ್ರೆ ಅಂತ ಸಂದರ್ಭದಲ್ಲಿ ಮದುವೆ ಆದಂತ ಸಂದರ್ಭದಲ್ಲಿ ಆ ಮದುವೆ ಊರ್ಜಿತವಾಗುವುದಿಲ್ಲ. ಯಾಕೆ ಅಂದ್ರೆ ಅವನಿಗೆ ಮಾನಸಿಕ ಸ್ವಸ್ಥತೆ ಇರೋದಿಲ್ಲ. ಮಾನಸಿಕ ಅಸ್ವಸ್ಥತೆಯಲ್ಲಿ ಆದಂತಹ ವಿವಾಹಕ್ಕೆ ಯಾವುದೇ ಮಾನ್ಯತೆ ಕಾನೂನಲ್ಲಿ ಇರುವುದಿಲ್ಲ. ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ನೋಡಿ, ಕನ್ಸೆಂಟ್ ಅಂತ ನಾವು ಕರಿತೀವಿ. ಕನ್ಸೆಂಟ್ ಅಂದ್ರೆ ಒಪ್ಪಿಗೆಯನ್ನ ಸೂಚಿಸುವಂಥದ್ದು, ಎಳ್ಕೊಂಬರುವಂಥದ್ದು, ಹೊಡೆದು ಬಡ್ದು ಹೇಳ್ಕೊಂಬರುವಂಥದ್ದು. ಇವನ್ನ ಮದ್ವೆ ಮಾಡ್ಕೊ ನೀನು, ಇಲ್ಲ ಅಂದ್ರೆ ನೋಡ್ ನಾನು ವಿಷಯವನ್ನ ತಗೊಂಡ್ಬಿಡ್ತೀನಿ, ನೋಡಿ ನೀನ್ ಮದ್ವೆ ಮಾಡ್ಕೊಡ್ಲಿಲ್ಲ, ನಾವು ಎಲ್ರೂ ಸೇರ್ ವಿಷ ತಗೋಬಿಡ್ತೀವಿ, ನಿಮ್ ಮದ್ವೆ ಮಾಡ್ಕೊಂಡಲ್ಲೇ ಇದ್ರೆ ನಾನು ನೇಣು ಹಾಕೊಂಡ್ಬಿಡ್ತೀನಿ ನೋಡು ಅಂತ ಆ ಹೆಣ್ಮಗಳಿಗೆ ಒತ್ತಾಯ ಪೂರ್ವಕವಾಗಿ ವಿವಾಹವನ್ನೇನಾದ್ರೂ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಆ ವಿವಾಹ ಊರ್ಜಿತ ವಿವಾಹ ಆಗೋದಿಲ್ಲ. ಅದು ಕಾನೂನಲ್ಲಿ ಮಾನ್ಯತೆ ಇರೋದಿಲ್ಲ. ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಕನ್ಸೆಂಟ್ ಅಂತ ನಾವು ಕರಿತೀವಿ. ಕನ್ಸೆಂಟ್ ಅಂದ್ರೆ ಒಪ್ಪಿಗೆ. ಒಪ್ಪಿಗೆನೇ ಇಲ್ಲ, ಮದುವೆ ಆಗೋಯ್ತು ಸರ್, ಏನ್ ಮಾಡೋದು? ನನ್ನ ಮತ್ತು ಆ ಏನು ಆ ವ್ಯಕ್ತಿಯ ನಡುವೆ ಯಾವುದೇ ರೀತಿಯಾದಂತಹ ದೈಹಿಕ ಸಂಬಂಧ ಆಗಿಲ್ಲ. ಈ ನಿಟ್ಟಿನಲ್ಲಿ ನಾನು ಒಂದು ಡೈವೋರ್ಸ್ ಅನ್ನ ತಗೊಬೋದಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ತಗೋಬಹುದು. ಫನ್. ಸೊ ಕನ್ಸುಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬೈ ದ ಟೈಮ್ ಯು ನೀಡ್ ಟು ಪ್ರೂವ್ ದಿ ಸರ್ಕಮ್ಸ್ಟೆನ್ಸಸ್ ವಿಚ್ ಲೀಡ್ ಟು ಎ ಇನ್ವ್ಯಾಲಿಡ್ ಮ್ಯಾರೇಜ್. ಯಾವ ತರ ಸರ್ಕಮ್ಸ್ಟೆನ್ಸಸ್ ಇತ್ತು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗತ್ತೆ. ತಾವು ಏನಾದ್ರೂ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಅನ್ನ ಲೀಡ್ ಮಾಡ್ಬೇಕಾಗತ್ತೆ. ಸೊ ಇದು ಏನು ಎರಡನೇ ಕಂಡೀಷನ್. ಮೂರನೇದು ನೋಡಿ, ವ್ಯಕ್ತಿ ಮೆಂಟಲ್ ಡಿಸಾರ್ಡರ್ ಅಥವಾ ಯಾವುದೇ ಒಂದು ಅನ್ಫಿಟ್ನೆಸ್ ಅಂತ ನಾವು ಕರಿತೀವಿ. ಅನ್ಫಿಟ್ನೆಸ್ ಏನು ಮಕ್ಕಳನ್ನ ನಪುಂಸತ್ವಕ್ಕ ಏನು ಆ ಆ ಒಂದು ನಿಟ್ಟಿನಲ್ಲಿ ಏನು ಆ ವ್ಯಕ್ತಿಗೆ ಮಕ್ಕಳನ್ನ ಕೊಡೋ ನಿಟ್ಟಿನಲ್ಲಿ ಏನು ಷಂಡತ್ವ ಅಂತ ನಾವು ಕರಿಬಹುದು. ಸೊ ಆ ನಿಟ್ಟಿನಲ್ಲಿ ಆ ವ್ಯಕ್ತಿ ಏನಾದ್ರೂ ಆ ರೀತಿಯಾಗಿ ನರಳುತ್ತಾ ಇದ್ರೆ ಅಥವಾ ಯಾವುದೇ ರೀತಿಯಾದಂತಹ ಒಂದು ರೋಗದಿಂದ ಅವನು ನರಳುತ್ತಾ ಇದ್ರೆ, ಕುಷ್ಠರೋಗ ಆಗಿರ್ಬೋದು, HIV ಆಗಿರ್ಬೋದು, ಅಥವಾ ಏನು ಈ ಷಂಡತ್ವದ ಒಂದು ಸಮಸ್ಯೆ ಇರ್ಬೋದು, ಈ ನಿಟ್ಟಿನಲ್ಲಿ ಆ ವ್ಯಕ್ತಿ ಏನಾದ್ರೂ ನರಳುತ್ತಾ ಇದ್ದು ಆ ವ್ಯಕ್ತಿಯ ಜೊತೆ ಬಲವಂತವಾಗಿ ಆ ವ್ಯಕ್ತಿಯ ನಡುವೆ ಒಂದು ವಿವಾಹವನ್ನ ಮಾಡಿಸಿದ್ದೇ ಆದಲ್ಲಿ ಆ ವಿವಾಹ ಏನಾಗ್ತದೆ, ಶೂನ್ಯ ವಿವಾಹ ಆಗುತ್ತೆ. ಅದನ್ನ ತಾವು ಖಂಡಿಸ್ಬೋದು. ಸೊ ಅವನು ಮಾನಸಿಕ ಅಸ್ವಸ್ಥನಾಗಿರ್ತಾನೆ. ಯಾವ ರೀತಿ ಅಂದ್ರೆ ಎಲ್ಲಾ ಸಂದರ್ಭದಲ್ಲೂ ಅಲ್ಲ, ಫ್ರೀಕ್ವೆಂಟ್ ಟೈಮಲ್ಲಿ ಅವನು ತಲೆ ಕೆಟ್ಟೋಗ್ತಾ ಇರತ್ತೆ. ಅಂತ ಸಂದರ್ಭದಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದಾ ಸರ್
ಅಂತ ಹೇಳಿದ್ರೆ ಹೌದು. ಸೊ ಫ್ರೀಕ್ವೆಂಟ್ ಟೈಮ್ ಆಫ್ ಇನ್ಸಾನಿಟಿ ಆಲ್ಸೋ ಎ ಗುಡ್ ಗ್ರೌಂಡ್ ಫಾರ್ ಡಿವೋರ್ಸ್ ಅಂತ ಹೇಳ್ಬೋದು. ಸೊ ವೆನ್ ಇಟ್ ಈಸ್ ಅಕರ್ಡ್, ವೆನ್ ಇಟ್ ಈಸ್ ಹ್ಯಾಪನ್ಡ್ and the marriage is being performed during that time, so the marriage is invalid ಅಂತ ಹೇಳ್ಬೋದು. ಸೊ these are the conditions for a valid marriage ಅಂತ ಹೇಳ್ಬೋದು. ನೋಡಿ, ಗಂಡಿಗೆ 21 ವರ್ಷ, ಹೆಣ್ಣಿಗೆ 18 ವರ್ಷ ವಯಸ್ಸಾಗಿರ್ಬೇಕಾಗ್ತದೆ, ಮೇಜರ್ ಆಗಿರ್ಬೇಕಾಗ್ತದೆ ಆಸ್ ಪರ್ ಇಂಡಿಯನ್ ಮೆಜಾರಿಟಿ ಆಕ್ಟ್ ಪ್ರಕಾರ. ಸೊ ಪ್ರಾಹಿಬಿಟೆಡ್ ರಿಲೇಷನ್ಸ್ ಅಥವಾ ಸಪಿಂಡ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ. ನಮ್ಮ ಕಡೆ ಎಲ್ಲ ಏನು ಅಣ್ತಂದಿರಾಗ್ಬೇಕು, ಆ ಹುಡುಗಿ ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವ್ರ ಹುಡುಗಿ ಅಣ್ತಂದಿರಾಗ್ಬೇಕು ನಮ್ಗೆ, ಏನು ಬೆಡಗು ಅಂತ ಕರೆಯುವಂಥದ್ದು ಅಥವಾ ಕುಲ ಅಂತ ಕರೆಯುವಂಥದ್ದು. ಸೊ ಅವರೆಲ್ಲ ಒಂದೇ ನಮ್ಮ ಇದಕ್ ಬರ್ತಾರೆ, ಲೈನೇಜಿಗೆ ಬರ್ತಾರೆ ಅವರು. ಸೊ ಈ ನಿಟ್ಟಿನಲ್ಲಿ ಅದನ್ನ ನಾವು ಏನಂತ ಕರಿತೀವಿ, ಸಪಿಂಡ ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಆ ನಿಟ್ಟಿನಲ್ಲಿ ಅದು ಸೈಂಟಿಫಿಕ್ ಆಗೂ ನಿಜ ಮತ್ತು ಕಾನೂನು ಸಹ ಅದೇ ಹೇಳ್ತದೆ. ಸಪಿಂಡ ರಿಲೇಶನ್ಶಿಪ್ ಅಥವಾ ಪ್ರಾಹಿಬಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಏನು ವಿವಾಹ ಆದಂತ ಸಂದರ್ಭದಲ್ಲಿ ಆ ವಿವಾಹ ಏನಾಗ್ತದೆ ಅಮಾನ್ಯ ಆಗ್ತದೆ ಅಂತ ಹೇಳುತ್ತೆ. ಇದು ಏನು ಕಂಡೀಷನ್ಸ್ ಆಫ್ ವ್ಯಾಲಿಡ್ ಮ್ಯಾರೇಜ್. ಮದುವೆ ಆಗೋ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳು ಇರಬೇಕಾಗ್ತದೆ. ಸೊ ಕಸ್ಟಮರಿ ಏನು ಪ್ರಾಕ್ಟೀಸ್ ಇರ್ತದೆ ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ, ಕೆಲವು ಕಡೆ ಧಾರೆಯನ್ನ ಮಾಡುವಂಥದ್ದು, ಕೆಲವು ಕಡೆ ಧಾರೆಯನ್ನ ಮಾಡೋದಿಲ್ಲ, ತಾಳಿಯನ್ನ ಕಟ್ಟೋದಿಲ್ಲ, ಕೆಲವರು ತಾಳಿಯನ್ನ ಏನು ಸ್ಟ್ರೈಟ್ ಅವೇ ತಾಳಿಯನ್ನ ಕುತ್ತಿಗೆಗೆ ಹಾಕುವಂಥದ್ದು ಪದ್ಧತಿ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಏನು ಕಸ್ಟಮರಿ ಪ್ರಾಕ್ಟೀಸ್ ಪ್ರಕಾರ ಏನಿರ್ತದೆ ಅದನ್ನ ಮದುವೆ ಮಾಡ್ಕೊಳ್ಳೋ ಅಂಥದ್ದು ಅವಾಗ ಅದು ಸೊ ಏನಾಗುತ್ತೆ ವ್ಯಾಲಿಡ್ ಕಂಡೀಷನ್ಸ್ ಫಾರ್ ಮ್ಯಾರೇಜ್ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ನಿಮ್ಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಏನು ವ್ಯಾಲಿಡ್ ಮ್ಯಾರೇಜ್, ಇನ್ವ್ಯಾಲಿಡ್ ಮ್ಯಾರೇಜ್ ಮತ್ತು ಇಲ್ಲೀಗಲ್ ಮ್ಯಾರೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನೋಡ್ತೀವಿ. ವ್ಯಾಲಿಡ್ ಮ್ಯಾರೇಜ್ ಅಂತ ನಾನು ಹೇಳಿದೆ ತಮ್ಗೆ. ವ್ಯಾಲಿಡ್ ಮ್ಯಾರೇಜ್ ಅಂತಂದ್ರೆ ಏನು ಸೆಕ್ಷನ್ 5 ಅದು ಹೇಳ್ತದೆ. ವಾಯ್ಡ್ ಮ್ಯಾರೇಜ್, ವಾಯ್ಡಬಲ್ ಮ್ಯಾರೇಜ್ ಅನ್ನೋದನ್ನ ಸೆಕ್ಷನ್ 11 ಮತ್ತು ಸೆಕ್ಷನ್ 12 ಹೇಳ್ತದೆ. ಸೆಕ್ಷನ್ 11 ಏನ್ ಹೇಳುತ್ತೆ ವಾಯ್ಡ್ ಮ್ಯಾರೇಜ್ ಅಂತಂದ್ರೆ, ನೋಡಿ ಸೆಕ್ಷನ್ 11 ಏನ್ ಹೇಳುತ್ತೆ ಈ ಮ್ಯಾರೇಜಿನ ವಿಚಾರವಾಗಿ. ಸೆಕ್ಷನ್ 11 ಈ ವಾಯ್ಡ್ ಮ್ಯಾರೇಜ್ ಅಂದ್ರೆ ಶೂನ್ಯ ವಿವಾಹ ಅಂತ ನಾವು ಕರಿತೀವಿ. ಆ ಶೂನ್ಯ ವಿವಾಹ ಏನು, ಇದು ಶೂನ್ಯ ವಿವಾಹ ಸರ್ ಅಂತ ಕೇಳಿದ್ರೆ, ನೋಡಿ ಶೂನ್ಯ ವಿವಾಹ ಅಂತಂದ್ರೆ ಆ ಒಂದು ಏನು ಡಿವೋರ್ಸ್ ಅರ್ಜಿಯನ್ನ ಆಗದಂತ ಸಂದರ್ಭದಲ್ಲಿ, ನೋಡಿ ಆನ್ ಎ ಪಿಟಿಷನ್ ಪ್ರೆಸೆಂಟೆಡ್ ಬೈ ಈದರ್ ಪಾರ್ಟಿ ದೇರ್ ಟು, ಸೊ ಆ ಒಂದು ವಿಚ್ ಕಾಂಟ್ರಿಬ್ಯೂಟ್ಸ್ ದಿ ಕಂಡೀಷನ್ಸ್ ಲೇಡ್ ಡೌನ್ ಇನ್ ಸೆಕ್ಷನ್ 5 ಅಂತ ಕರೀತಾರೆ. ಈ ಸೆಕ್ಷನ್ 5 ಅಲ್ಲಿ ನಾನೇನ್ ಕಂಡೀಷನ್ಸ್ ಅನ್ನ ಹೇಳಿದೆ ಅಂದ್ರೆ, ಇಬ್ರು ಮೇಜರ್ ಆಗಿರ್ಬೇಕು, ಇಬ್ರು ಮಾನಸಿಕ ಸುಸ್ಥರಾಗಿರ್ಬೇಕು, ಸೊ ಏನು ಏನು ಸಪಿಂಡ ರಿಲೇಶನ್ಶಿಪ್ ಅಥವಾ ಪ್ರಾಹಿಬಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇರಬಾರ್ದು, ಈ ಎಲ್ಲಾ ವಿಚಾರಗಳನ್ನ ಹೇಳಿದ್ನಲ್ಲ ಅದೆಲ್ಲ ಕಂಡೀಷನ್ಸ್ ಆಫ್ ಸೆಕ್ಷನ್ 5. ಈ ಸೆಕ್ಷನ್ 5 ಗೆ ವಿರುದ್ಧವಾಗಿ ಯಾವೆಲ್ಲ ಅಂಶಗಳಿದ್ದು ಆ ಒಂದು ನಿಟ್ಟಿನಲ್ಲಿ ಮದುವೆ ಆಗ್ಬಿಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಅದು ವಾಯ್ಡ್ ಮ್ಯಾರೇಜ್ ಆಗ್ತದೆ. ವಾಯ್ಡಬಲ್ ಮ್ಯಾರೇಜ್ ಯಾವುದು, ವಾಯ್ಡಬಲ್ ಅಂತಂದ್ರೆ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಆ ಸಂದರ್ಭದಲ್ಲಿ ಮೈನರ್ ಆಗಿದ್ದು ಆಯ್ತು, ವಿವಾಹ ಮದುವೆ ಆಗ್ಬಿಟ್ಟಿದ್ದೀನಿ ನಾನು, ಸೊ ಈ ನಿಟ್ಟಿನಲ್ಲಿ ನಾನು ಅದನ್ನ ಕ್ಯಾನ್ಸಲ್ ಮಾಡಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಅಕ್ಸೆಪ್ಟ್ ಅನ್ನ ಮಾಡೋದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಏನು ಶೂನ್ಯೇತರ ವಿವಾಹ ಆಗ್ತದೆ. ಅದು ವ್ಯಾಲಿಡ್ ಸರ್ ಅಂತಂದ್ರೆ ಹೌದು ವ್ಯಾಲಿಡ್. ಯಾರ ಕಡೆಯಿಂದ ವ್ಯಾಲಿಡ್, ಯಾವ ಪಾರ್ಟಿ ಅದನ್ನ ಒಕ್ಕೋತಾನೆ ಅವನ ಕಡೆಯಿಂದ ಅದು ವ್ಯಾಲಿಡ್ ಆಗುತ್ತೆ. ಷಂಡತ್ವ ಇರ್ತದೆ, ಆಯ್ತು ಸರ್ ನಾವು ಮಗುವನ್ನ ಅಡಾಪ್ಟ್ ಮಾಡ್ಕೋತೀವಿ, ಸೊ ಈ ನಿಟ್ಟಿನಲ್ಲಿ ಆ ಮದುವೆಯನ್ನ ಮುಂದುವರ್ಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅದೇನಾಗ್ತದೆ ವಾಯ್ಡಬಲ್ ಮ್ಯಾರೇಜ್ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಸೆಕ್ಷನ್ 13 ಡಿವೋರ್ಸ್ ಬಗ್ಗೆ ಹೇಳುತ್ತೆ. ಮದುವೆ ಆಯ್ತು, ಮದುವೆ ಆದ ನಂತರ ಡಿವೋರ್ಸ್ ನ ತಗೊಳ್ಳುವಂಥದ್ದು. ಡಿವೋರ್ಸ್ ನ ಯಾವೆಲ್ಲ ನಿಟ್ಟಿನಲ್ಲಿ ಸಾಕಷ್ಟು ಕಂಡೀಷನ್ಸ್ ಗಳಿದಾವೆ ಇಲ್ಲಿ. ಆ ಕಂಡೀಷನ್ಸ್ ಅನ್ನ ಏನು ಅದರಲ್ಲಿ ಕೆಲವೊಂದು ಕಂಡೀಷನ್ಸ್ ಏನು ಅಂತಂದ್ರೆ, ಗಂಡು ಅಥವಾ ಹೆಣ್ಣು ನೋಡಿ, ಆಸ್ ಆಫ್ಟರ್ ದಿ ಸಾಲಮ್ನೈಸೇಷನ್ ಆಫ್ ದ ಮ್ಯಾರೇಜ್ ಟ್ರೀಟೆಡ್ ದ ಪಿಟಿಷನರ್ ವಿತ್ ಕ್ರುಯಾಲಿಟಿ ಅಂತ ಹೇಳ್ತಾರೆ. ಇಲ್ಲಿ
ಜೆಂಡರ್ ಬಯಾಸ್ ಇಲ್ಲ. ನಿಮ್ಗೆ ಸೆಕ್ಷನ್ 13 ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ದೇರ್ ಇಸ್ ನೋ ಜೆಂಡರ್ ಬಯಾಸ್ ವಿತ್ ರಿಗಾರ್ಡ್ ಟು ದ ಕ್ರುಯಾಲಿಟಿ. ಕ್ರುಯಾಲಿಟಿ ಆಲ್ವೇಸ್ ನಾಟ್ ನೀಡ್ ನಾಟ್ ಟು ಬಿ ಸಬ್ಜೆಕ್ಟೆಡ್ ಬೈ ದಿ ಹಸ್ಬೆಂಡ್. ಸಿ ಕ್ರುಯಾಲಿಟಿ ಕ್ಯಾನ್ ಬಿ ಮೀಟೆಡ್ ಬೈ ದಿ ವೈಫ್ ಆಲ್ಸೋ ಟು ದ ಹಸ್ಬೆಂಡ್. ಯಾವಾಗ್ಲೂ ಕ್ರೌರ್ಯತೆ ಅಥವಾ ಏನು ಹಿಂಸೆ ಕೊಡುವಂಥದ್ದು ಗಂಡನೇ ಯಾವಾಗ್ಲೂ ಹೆಂಡತಿಗೆ ಹಿಂಸೆ ಕೊಡ್ತಾನೆ ಅನ್ನೋದಲ್ಲ. ಹೆಂಡತಿಯೂ ಸಹ ಗಂಡನಿಗೆ ಹಿಂಸೆ ಕೊಡುವಂತ ದುಷ್ಟಾಂತಗಳನ್ನ ಸಾಕಷ್ಟು ನಾವು ನೋಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಕ್ರುಯಾಲಿಟಿಯಿಂದ ಸಫರನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲೂ ಸಹ ನಾವು ಡಿವೋರ್ಸ್ ಅನ್ನ ತಗೋಬಹುದಾಗ್ತದೆ. ನೋಡಿ, ಒಬ್ಬರನ್ನೊಬ್ರು ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ, ಸೊ ಡೆಸರ್ಷನ್ ಮಾಡಿದಂತ ಸಂದರ್ಭದಲ್ಲಿ ಡಿವೋರ್ಸ್ ಅನ್ನ ತಗೊಳ್ಳುವಂಥದ್ದು. ಸೊ ಇಲ್ಲಿ ಏನು ಆ ಹಿಂದೂ ಒಂದು ವಿವಾಹ ಕಾಯ್ದೆ ಅಡಿಯಲ್ಲಿ ಅವನು ನಾನು ಹಿಂದೂ ಧರ್ಮನೇ ತ್ಯಜಿಸಿ ಸನ್ಯಾಸಿ ಆಗ್ತೀನಿ ಅಂತ ಹೋದಂತ ಸಂದರ್ಭದಲ್ಲಿ ಡಿವೋರ್ಸ್ ಅನ್ನ ತಗೊಳ್ಳುವಂಥದ್ದು. ಏನು ಮಾನಸಿಕ ಅಸ್ವಸ್ಥತೆ ಬಂತು ಅಂದ ಸಂದರ್ಭದಲ್ಲಿ ಡಿವೋರ್ಸ್ ನ ತಗೊಳ್ಳುವಂಥದ್ದು. ನೋಡಿ, ಒಂದ್ ವೇಳೆ ಆ ವ್ಯಕ್ತಿ ಏನಾದ್ರು ಸತ್ತೋಗ್ಬಿಟ್ಟ ಅನ್ನೋ ಸಂದರ್ಭದಲ್ಲಿ ಡಿವೋರ್ಸ್ ನ ತಗೊಳ್ಳುವಂಥದ್ದು. ನೋಡಿ, ಈ ನಿಟ್ಟಿನಲ್ಲಿ ಈ ಡಿವೋರ್ಸ್ ನಲ್ಲಿ ಒಂದು ಅಂಶ ನಮ್ಗೆ ನೆನಪಿಗೆ ಬರ್ತದೆ. ಏನು ಅಂತಂದ್ರೆ, ಡಿವೋರ್ಸ್ ತಗೊಳ್ಳುವಂತ ಸಂದರ್ಭದಲ್ಲಿ ಪುರುಷ ಆಗಿರ್ಬೋದು ಅಥವಾ ಮಹಿಳೆ ಆಗಿರ್ಬೋದು, ಗಂಡ ಆಗಿರ್ಬೋದು ಅಥವಾ ಮಹಿಳೆ ಆಗಿರ್ಬೋದು, ವಿವಾಹ ಏತರ ಸಂಬಂಧವನ್ನ ಇಟ್ಕೊಂಡ್ರೆ, ನೋಡಿ ನಾವು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡಿದೀವಿ. ಬಹುಪತ್ನಿತ್ವ, ಬೈಗಮಿ ಈಸ್ ಡಿಫ್ರೆಂಟ್. ನೋಡಿ, ಬಹುಪತ್ನಿತ್ವ ಇಸ್ ಡಿಫ್ರೆಂಟ್ ಕಾನ್ಸೆಪ್ಟ್. ಲೀವ್ ಇನ್ ರಿಲೇಶನ್ಶಿಪ್ ಅಂಡ್ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಔಟ್ಸೈಡ್ ದ ಮ್ಯಾರೇಜ್. ನೋಡಿ, ಲೀವ್ ಇನ್ ರಿಲೇಶನ್ಶಿಪ್ ಅಂಡ್ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಆರ್ ಒನ್ ಅಂಡ್ ದ ಸೇಮ್. Adultery is different from live-in relationship. Bigamy is a different concept. Second marriage is a different concept. Second marriage ಅಂದ್ರೆ ಏನು? ಗಂಡ ತೀರೋಗ್ಬಿಟ್ಟಿರ್ತಾನೆ ಅಥವಾ ಹೆಂಡತಿ ತೀರೋಗ್ಬಿಟ್ಟಿರ್ತಾಳೆ, ಅಥವಾ ಗಂಡ ಡಿವೋರ್ಸ್ ಅನ್ನ ಮಾಡಿರ್ತಾನೆ, ವೈಫ್ ಅನ್ನ ಡಿವೋರ್ಸ್ ಅನ್ನ ಮಾಡಿ ಬೇರೆ ಮಹಿಳೆಯನ್ನ ಮದುವೆ ಆದಂತ ಸಂದರ್ಭದಲ್ಲಿ ಅದು ಸೆಕೆಂಡ್ ಮ್ಯಾರೇಜ್ ಆಗುತ್ತೆ. ಅಥವಾ ಹೆಂಡತಿಗೆ ಗಂಡ ತೀರೋಗ್ಬಿಟ್ಟಿರ್ತಾನೆ, ಮೊದಲನೇ ಗಂಡ ತೀರೋಗ್ಬಿಟ್ಟಿರ್ತಾನೆ, ತದನಂತರ ಮದ್ವೆಯನ್ನ ಮಾಡ್ಕೊಂತಾಳೆ, ಇನ್ನೊಂದು ಮದ್ವೆಯನ್ನ ಮಾಡ್ಕೊಂತಾಳೆ, ಅದು ಸೆಕೆಂಡ್ ಮ್ಯಾರೇಜ್. ನೋಡಿ, ಅದು ಸೆಕೆಂಡ್ ಮ್ಯಾರೇಜ್. ಗಂಡನ್ನ ಡಿವೋರ್ಸ್ ಮಾಡಿರ್ತಾಳೆ, ಡಿವೋರ್ಸ್ ಮಾಡಿ ಮದುವೆಯನ್ನ ಮಾಡ್ಕೊಂತಾಳೆ, ಸೆಕೆಂಡ್ ಮ್ಯಾರೇಜ್. ಬಹುಪತ್ನಿತ್ವ, ಬೈಗಮಿ ಅಂದ್ರೆ ಏನು ಸರ್? ಬೈಗಮಿ ಇಸ್ ಅನ್ ಅಫೆನ್ಸ್. ಸೆಕ್ಷನ್ 494 ನೋಡಿ, ಸೆಕ್ಷನ್ 494, ಸೆಕ್ಷನ್ 497, ಸೆಕ್ಷನ್ 498 ಆರ್ ಆಲ್ ದಿ ಅಫೆನ್ಸಸ್ ರಿಲೇಟೆಡ್ ಟು ಮ್ಯಾರೇಜ್. ನಮ್ಮ ಇಂಡಿಯನ್ ಪೀನಲ್ ಕೋಡ್ ಏನು ಮುಂಚೆ ಇತ್ತು, ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಇಂಡಿಯನ್ ಪೀನಲ್ ಕೋಡ್ ಏನ್ ಮುಂಚೆ ಇತ್ತು, ಈಗ ಏನು ಭಾರತೀಯ ನ್ಯಾಯ ಸಂಹಿತೆ ಆಗಿದೆ. ಇಂಡಿಯನ್ ಪೀನಲ್ ಕೋಡ್ ಈಸ್ ನೌ ಏನು ಭಾರತೀಯ ನ್ಯಾಯ ಸಂಹಿತೆ. ಸೊ ಈ ನಿಟ್ಟಿನಲ್ಲಿ ಸಹ ಏನು ಈ ಬೈಗಮಿ ನಿಟ್ಟಿನಲ್ಲಿ ಅಫೆನ್ಸ್, ಬೈಗಮಿ ಅಂತಂದ್ರೆ ಏನು, ಬಹುಪತ್ನಿತ್ವ ಅಥವಾ ದ್ವಿಪತ್ನಿತ್ವ. ಬೈಗಮಿ ಅಂತಂದ್ರೆ ದ್ವಿಪತ್ನಿತ್ವ, ಬಹುಪತ್ನಿತ್ವ ಅಲ್ಲ. Bigamy is completely altogetherly different from extramarital relationship. Extramarital relationship is that relationship where there is a subsistence of marriage. Marriage is existence. ಮ್ಯಾರೇಜ್ ಅನ್ನೋ ಒಂದು ರಿಲೇಶನ್ಶಿಪ್ ಏನಿರುತ್ತೆ ಅದು
ಏನು ಅಸ್ತಿತ್ವದಲ್ಲಿ ಇರ್ತದೆ. ಅಸ್ತಿತ್ವದಲ್ಲಿ ಇದ್ದೂ ಸಹ ಒಂದು ಇನ್ನೊಂದು ಸಂಬಂಧಕ್ಕೆ ಕೈ ಚಾಚೋದು, ಅದು ಏನಾಗುತ್ತೆ? ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಇಸ್ ಡಿಫ್ರೆಂಟ್ ಫ್ರಮ್ ಲೈವ್ ಇನ್ ರಿಲೇಶನ್ಶಿಪ್. ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಆ ಗಂಡಿಗೆ ಅಥವಾ ಆ ಹೆಣ್ಣಿಗೆ ಮದುವೆ ಆಗಿರೋದಿಲ್ಲ. ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಗಂಡು ಮತ್ತು ಹೆಣ್ಣು ಈ ಮುಂಚೆ ಮದುವೆ ಮಾಡ್ಕೊಂಡಿರೋದಿಲ್ಲ. ಈ ಒಂದು ಸಂಬಂಧಕ್ಕೆ ಬರ್ತಾರೆ, ಆದ್ರೆ ಫಾರ್ಮಲ್ ಆಗಿ ಮದುವೆ ಮಾಡ್ಕೊಳ್ಳಲ್ಲ. ಅಂದ್ರೆ ಮಾಂಗಲ್ಯ ಸೂತ್ರ, ಮಾಂಗಲ್ಯ ಒಂದು ಧಾರಣೆಯನ್ನ ಮಾಡ್ಕೊಳ್ಳಲ್ಲ, ಅಥವಾ ಒಂದು ಕನ್ಯಾದಾನ ಒಂದು ಸಂಪ್ರದಾಯ ಇರೋದಿಲ್ಲ, ಅಥವಾ ಒಂದು ಸಪ್ತಪದಿಯನ್ನ ತುಳಿಯೋದಿಲ್ಲ, ಏನು ಮಾಡ್ಕೊಳ್ಳಲ್ಲ. ಸೊ ಈ ನಿಟ್ಟಿನಲ್ಲಿ ಬಂದು ಒಂದು ಏನು ಶೇರ್ಡ್ ಹೌಸ್ ಹೋಲ್ಡ್ ಅಂತ ನಾವು ಕರಿತೀವಿ. ಶೇರ್ಡ್ ಹೌಸ್ ಹೋಲ್ಡ್ ಅಂತ ಅಂದ್ರೆ ನಾನು ಬಳಸುವಂತಹ ಬಾತ್ರೂಮ್ ಅನ್ನ ಆಕೆನು ಬಳಸ್ತಾಳೆ, ನಾನು ಬಳಸುವಂತ ಟವಲ್ನ ಆಕೆನು ಟವಲ್ ಅನ್ನ ಬಳಸ್ತಾಳೆ, ನಾನು ಬಳಸುವಂತ ಕಿಚನ್ ಅನ್ನ ಆಕೆನು ಬಳಸ್ತಾಳೆ, ನಾನು ಉಪಯೋಗಿಸುವಂತಹ ಬೆಡ್ ಅನ್ನ, ಕಾಟ್ ಅನ್ನ ಆಕೆನು ಬಳಸ್ತಾಳೆ. ನನ್ನ ಜೊತೆ ಒಂದು ದೈಹಿಕ ಸಂಪರ್ಕವನ್ನ ಹೊಂದ್ಕೊಂಡು ಗಂಡ ಹೆಂಡತಿಯ ರೀತಿಯಲ್ಲಿ ಬದುಕುತ್ತಾರೆ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ. ಹಾಗಾದ್ರೆ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಬದುಕದಂತ ಸಂದರ್ಭದಲ್ಲಿ ಕಾನೂನಿನ ತೊಡಕು ಏನಾದ್ರೂ ಇದೆಯಾ? ಕಾನೂನಿನ ತೊಡಕನ್ನ ನಿವಾರಣೆಯನ್ನ ಮಾಡ್ಕೊಳ್ಳಿಕ್ಕೆ, ಅಯ್ಯೋ ಇದು ಡಿವೋರ್ಸ್ ಕೊಡುವಂತ ಸಂದರ್ಭದಲ್ಲಿ ನಾನು ಮೇಂಟೆನೆನ್ಸ್ ಅನ್ನ ಕೊಟ್ಬಿಡ್ಬೇಕಪ್ಪ, ಅಯ್ಯೋ ಏನು ಮಕ್ಕಳ ವಿಚಾರದಲ್ಲಿ ನನ್ಗೆ ಏನು ಮದುವೆಯನ್ನ ಮಾಡ್ಕೊಂಡ್ರೆ ಆ ಗಂಡು ನನ್ನ ಮೇಲೆ ಆ ಒಂದು ಹತೋಟಿಯನ್ನ ಸಾಧಿಸ್ತಾನೆ, ಏನು ಒಂದು ಅಧಿಕಾರವನ್ನ ಸಾಧಿಸ್ತಾನೆ, ಅಥವಾ ಹೆಂಡತಿಯನ್ನ ಮದುವೆ ಮಾಡ್ಕೊಂಡಿದ ತಕ್ಷಣ ನಾನು ಅವಳಿಗೆ ಕಟ್ಟು ಬೀಳ್ಬೇಕಾಗ್ತದೆ, ಅವಳ ಎಲ್ಲ ಬೇಕು ಬೇಡವನ್ನೆಲ್ಲವೂ ನಾನು ನೋಡ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಅವಳು ಫ್ರೆಂಡ್ ತರ ಇರ್ಲಿ, ನಾನು ಫ್ರೆಂಡ್ ತರ ಇರ್ತೀನಿ, ಜೊತೆ ಇಬ್ರು ವಾಸವನ್ನ ಮಾಡೋಣ, ಜೊತೆಗೆ ಇಬ್ರು ಸಹ ಬದುಕೋಣ ಅನ್ನೋ ನಿಟ್ಟಿನಲ್ಲಿ ಬದುಕಿ ಮಧ್ಯದಲ್ಲಿ ಏನಾದ್ರೂ ತೊಂದರೆ ಆದಂತ ಸಂದರ್ಭದಲ್ಲಿ ಕಾನೂನಿನ ಅಡಿಯಲ್ಲಿ ಯಾವ್ದಾದ್ರು ರಕ್ಷಣೆ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆದಾಗ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಹೇಳುತ್ತೆ, ಲಿವ್ ಇನ್ ರಿಲೇಶನ್ಶಿಪ್ ಆಲ್ ಟುಗೆದರ್ಲಿ ನಾಟ್ ಅ ಇಲ್ಲೀಗಲ್. ಲೈವ್ ಇನ್ ರಿಲೇಶನ್ಶಿಪ್ ಏನು ನೋಡಿ, ಲೈವ್ ಇನ್ ರಿಲೇಶನ್ಶಿಪ್ ಈಸ್ ನಾಟ್ ಅ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್. ಲೈವ್ ಇನ್ ರಿಲೇಶನ್ಶಿಪ್ ಈಸ್ ಅ ರಿಲೇಶನ್ಶಿಪ್ ಆಸ್ ದೇರ್ ಇಸ್ ನೋ ಫಾರ್ಮಲ್ ಮ್ಯಾರೇಜ್. ಫಾರ್ಮಲ್ ಮ್ಯಾರೇಜ್ ಆಗಿರಲ್ಲ, ಆದ್ರೆ ಮ್ಯಾರೇಜ್ ವಿಚ್ ರಿಲೇಟ್ಸ್ ಟು ದ ಮ್ಯಾರೇಜ್ಗೆ ಹತ್ರವಾಗಿರುತ್ತೆ. ವೈವಾಹಿಕ ಒಂದು ಸಂಬಂಧದಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಒಬ್ಬ ಗಂಡ ಹೆಂಡತಿ ಹೇಗೆ ಜೀವನವನ್ನ ಮಾಡ್ತಾ ಇರ್ತಾರೆ, ಹೇಗೆ ಸಮಾಜದಲ್ಲಿ ಇವಳು ನನ್ನ ಹೆಂಡತಿ, ಇವನು ನನ್ನ ಗಂಡ ಅಂತ ಪರಿಚಯವನ್ನ ಮಾಡ್ಕೊಂತಾ ಇರ್ತಾರೆ, ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾರೆ, ಹೇಗೆ ಏನು ಆ ಏನು ಹೊರಗಡೆ ಹೋಗಿ ಪಿಕ್ಚರ್ಗೆ ಹೋಗುವಂಥದ್ದು, ಮೂವೀಸ್ಗೆ ಹೋಗುವಂಥದ್ದು, ಹೋಟೆಲ್ಗೆ ಹೋಗುವಂಥದ್ದು, ಏನು ಸಮಾಜವು ಅದನ್ನು ಒಪ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಬದುಕುವಂತಹ ಒಂದು ಪ್ರಕ್ರಿಯೆ ಲೈವ್ ಇನ್ ರಿಲೇಶನ್ಶಿಪ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅದು ಇಲ್ಲೀಗಲ್ ಅಲ್ಲ. ಲೈವ್ ಇನ್ ರಿಲೇಶನ್ಶಿಪ್ ಈಸ್ ಲೀಗಲ್. ಆದರೆ ಸಿ ಕಾನೂನನ್ನ ನಾವು ಕಾನೂನಿನ ಕದವನ್ನ ಯಾವಾಗ ತಟ್ತೀವಿ ಅಂದಾಗ ಸಮಸ್ಯೆ ಉದ್ಭವ ಆದಂತ ಸಂದರ್ಭದಲ್ಲಿ, ಆ ನಿಟ್ಟಿನಲ್ಲಿ ನಾನು ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ನನಗೆ ಕೌಟುಂಬಿಕ ದೌರ್ಜನ್ಯ ಆಯ್ತು, ಮಗು ಆಯ್ತು, ಈ ನಿಟ್ಟಿನಲ್ಲಿ ನನಗೆ ಮೇಂಟೆನೆನ್ಸ್ ಅನ್ನ ಕೊಡಿ ಅನ್ನೋ ಸಂದರ್ಭ ಬಂದಾಗ ಮಾತ್ರ ನ್ಯಾಯಾಲಯ ಹೇಳುತ್ತೆ, ನೋಡಿ ನಿಮಗೆ ಕಾಂಪನ್ಸೇಷನ್ ಅನ್ನ ನಾವು ಕೊಡ್ತೀವಿ, ಆದರೆ ನೀವು
ಈ ಏನು ಲೈವ್ ಇನ್ ರಿಲೇಶನ್ಶಿಪ್ ಏನಿದೆಯಲ್ಲ, ಆ ಲೈವ್ ಇನ್ ರಿಲೇಶನ್ಶಿಪ್ ಅನ್ನ ನೀವು ಈ ಎಲ್ಲ ಕೆಲವೊಂದು ಅಂಶಗಳಿದಾವೆ. ಆ ಅಂಶಗಳನ್ನ ನೀವು ಪ್ರೂವ್ ಅನ್ನ ಮಾಡಿದ್ರೆ ಮಾತ್ರ ನಾವು ಈ ಒಂದು ಕಾನೂನಿನ ಅಡಿಯಲ್ಲಿ ನಿಮಗೆ ನಾವು ಏನು ಅವಕಾಶವನ್ನ, ಒಂದು ಕಾಂಪನ್ಸೇಷನ್ ಇರ್ಬೋದು, ಅದನ್ನ ಅವಕಾಶವನ್ನ ಮಾಡ್ಕೊಡ್ತೀವಿ ಅಂತ ಹೇಳುತ್ತೆ. ಯಾವ್ದು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಯಾವ್ಯಾವೆಲ್ಲ ಅಂಶಗಳನ್ನ ನೀವು ಪ್ರೂವ್ ಮಾಡ್ಬೇಕು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಕೆಲವೊಂದು ಅಂಶಗಳನ್ನ, ಯಾವ ಅಂಶಗಳನ್ನ ಪ್ರೂವ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು. ನೋಡಿ, ಮೊದಲನೇ ಅಂಶ ಏನು ಅಂತಂದ್ರೆ ಡ್ಯೂರೇಷನ್ ಆಫ್ ದಿ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ. ಡ್ಯೂರೇಷನ್ ಆಫ್ ದಿ ರಿಲೇಶನ್ಶಿಪ್ ಅಂದ್ರೆ ಏನು ಅಂದ್ರೆ, ಇಷ್ಟು ತಿಂಗಳುಗಳು ನಾವು ಗಂಡ ಹೆಂಡತಿ ರೀತಿಯಲ್ಲಿ ಬದುಕಿದೀವಿ, ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡಬೇಕಾಗ್ತದೆ. ಒಂದು ಕಾನ್ಸೆಪ್ಟ್ ಇದೆ, ಒನ್ ನೈಟ್ ಸ್ಟ್ಯಾಂಡ್ ಅಂತ ಹೇಳಿ. ಅಂದ್ರೆ ಒಂದು ರಾತ್ರಿಯನ್ನ ಕಳೆಯುವಂಥದ್ದು, ಒಂದು ಹೆಂಗಸಿನ ಜೊತೆಗೆ ಒಂದು ರಾತ್ರಿಯನ್ನ ಕಳೆಯುವಂಥದ್ದು. ಅದನ್ನ ನಾವು ಈ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಹೇಳ್ಬೋದಾ ಸರ್? ಸರ್, ನಾನು ಏನು ಒಂದು ಪ್ರಕರಣ, ಆ ಪ್ರಕರಣದಲ್ಲಿ ಆ ಹೆಣ್ಮಗಳು ಬರ್ತಾಳೆ, ಬಂದು ಹೇಳ್ತಾಳೆ, ನನಗೆ ಮೋಸ ಮಾಡ್ಬಿಟ್ಟಿದ್ದಾನೆ ಸರ್ ಒಬ್ಬ ವ್ಯಕ್ತಿ. ಏನ್ ಮೋಸ ಮಾಡಿದ್ದಾನೆ ಅಂತಂದ್ರೆ, ನನ್ನನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾನೆ. ಮದ್ವೆನ ಮಾಡ್ಕೊಂತೀನಿ ಅಂತ ಹೇಳಿ ನನ್ನನ್ನ ದೈಹಿಕವಾಗಿ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾನೆ. ಆಯ್ತಮ್ಮ, ಅವ್ನಿಗೆ ಎಷ್ಟು ವಯಸ್ಸಮ್ಮ ಅಂತ ಕೇಳಿದ್ರೆ, ನಿನ್ಗೆ ಎಷ್ಟು ವಯಸ್ಸು, ಅವನ್ಗೆ ಎಷ್ಟು ವಯಸ್ಸು ಅಂತ ಕೇಳಿದ್ರೆ, ಸರ್ ನನಗೆ 20 ವರ್ಷ ವಯಸ್ಸು, ಅವನಿಗೆ 50 ವರ್ಷ ವಯಸ್ಸು, ಒಂದು ಆಲ್ರೆಡಿ ಮದುವೆ ಆಗಿದ್ದಾನೆ, ಮಕ್ಕಳು ಸಹ ಇದ್ದಾರೆ, ನನಗೆ ಲ್ಯಾಪ್ಟಾಪ್ ಅನ್ನ ತಂದ್ಕೊಟ್ಟಿದ್ದಾನೆ, ನನಗೆ ಮೊಬೈಲ್ ಅನ್ನ ತಂದ್ಕೊಟ್ಟಿದ್ದಾನೆ. ಅವನಿಗೆ ಎಷ್ಟು ದಿನಕ್ಕೊಮ್ಮೆ ಬರ್ತಿದ್ದಮ್ಮ, ಎಷ್ಟು ದಿನಕ್ಕೊಂದೊಮ್ಮೆ ನಿಮ್ಗೆ ಜೊತೆ ಇದ್ದ ಅಂತಂದ್ರೆ, ಇಲ್ಲ ಸರ್, ಕೇವಲ ತಿಂಗಳಲ್ಲಿ 2 ದಿವಸ ಬಂದು ಹೋಗ್ತಾ ಇದ್ದ, ನನ್ಗೊಂದು ಮನೆ ಮಾಡ್ಕೊಟ್ಟಿದ್ದಾನೆ. ಈ ನಿಟ್ಟಿನಲ್ಲಿ ನಾನು ಅವನ ಹೆಂಡತಿ ಆಗ್ತೀನ? ಅದನ್ನ ನೀವು ಲೈವ್ ಇನ್ ರಿಲೇಶನ್ಶಿಪ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ ಅಂತ ಕೇಳಿದ್ರೆ, ಕನ್ಸಿಡರ್ ಮಾಡಕ್ ಬರಲ್ಲ. ಎಲ್ಲಾದ್ರೂ ನಿನ್ನ ತೋರ್ಸ್ಕೊಂಡಿದ್ದಾನೇನಮ್ಮ ನಿನ್ನ ಹೆಂಡತಿ ಅಂತ? ಯಾರ ಹತ್ರನಾದ್ರೂ ಹೇಳ್ಕೊಂಡಿದ್ದಾನೇನಮ್ಮ, ಇವ್ಳು ನೋಡಿ ಇವಳು ನನ್ನ ಹೆಂಡತಿ ಅಂತ? ಇಲ್ಲ ಸರ್, ನನ್ನನ್ನ ಒಂದು ಮನೆ ಮಾಡಿದ್ದಾನೆ, ಮನೆ ಮಾಡ್ಕೊಟ್ಟಿದ್ದಾನೆ ನನಗೆ. ಸೊ ಈ ನಿಟ್ಟಿನಲ್ಲಿ ಆ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಸೊ ಆ ನಿಟ್ಟಿನಲ್ಲಿ ತಿಂಗಳಿಗೆ 2 ಸತಿ ಬರ್ತಾನೆ, ಬಂದು ನನ್ನ ಹತ್ರ ದೈಹಿಕ ಸಂಪರ್ಕವನ್ನು ಬೆಳೆಸ್ತಾನೆ, ಹೊರಟೋಗ್ಬಿಡ್ತಾನೆ. ಸೊ ಆ ಸಂದರ್ಭಗಳಲ್ಲಿ ಅದನ್ನ ಲೈವ್ ಇನ್ ರಿಲೇಶನ್ಶಿಪ್ ಅಂತ ಕನ್ಸಿಡರ್ ಮಾಡಿ ನನಗೆ ಕಾಂಪನ್ಸೇಷನ್ ಅನ್ನ ಕೊಡಿಸಿ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ಅದನ್ನ ನಾವು ಲೈವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ, ದೇರ್ ಇಸ್ ಅ ಸ್ಪೆಸಿಫಿಕ್ ಸಿಗ್ನಿಫಿಕೆಂಟ್ ಪೀರಿಯಡ್ ಆಫ್ ಟೈಮ್ ಅವನು ಏನು ಗಂಡ ಹೆಂಡತಿಯ ರೀತಿಯಲ್ಲಿ ಬಾಳಿರ್ಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ಅದನ್ನ ಕನ್ಸಿಡರ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಪರಿಹಾರ ಸಿಗ್ಬೇಕಂದ್ರೆ ಅದು ಅಂಶ ಇರಬೇಕು. ನೋಡಿ, ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ, ಅಥವಾ ಮೂರನೇ ವ್ಯಕ್ತಿಗಳ ಜೊತೆ ಬೆರೆಯುವಂಥದ್ದು, ಯಾವುದೋ ಒಂದು ನಾಮಕರಣ ಆಯ್ತು, ಯಾವುದೋ ಒಂದು ಮನೆಯ ಗುರುಪ್ರವೇಶ ಆಯ್ತು, ಅಲ್ಲಿ ತನ್ನ ಹೆಂಡತಿಯಾಗಿ ಕರ್ಕೊಂಡು ಹೋಗುವಂಥದ್ದು, ತನ್ನ ಹೆಂಡತಿಯಾಗಿ ಕರ್ಕೊಂಡು ಹೋಗಿ ಆ ಒಂದು ಆಚರಣೆಯಲ್ಲಿ ಭಾಗಗೊಳ್ಳೋದು. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಕನ್ಸಿಡರ್ ಮಾಡುತ್ತೆ ಕೋರ್ಟು. ಇವೆಲ್ಲ ಕಂಡೀಷನ್ಸ್ ಇರ್ಬೇಕು. ಸೊ ಈ ನಿಟ್ಟಿನಲ್ಲಿ ಮದುವೆ ಏಜ್ ಏನಿರುತ್ತೆ, ಆ ಏಜು ಸಹ ಆಕೆಗೆ 18 ವರ್ಷ ಆಗಿರ್ಬೇಕು, ಅವನಿಗೆ 21 ವರ್ಷ ಆಗಿರ್ಬೇಕು. ಲೈವ್ ಇನ್ ರಿಲೇಶನ್ಶಿಪ್ಗೆ ಅವನು ಒಳಗಾಗ್ತಾ ಇದ್ದಾನೆ, ಎಂಟ್ರಿ ಆಗ್ತಾ ಇದ್ದಾನೆ ಅಂತಂದ್ರೆ 18 ವರ್ಷ ಆಕೆಗಿರ್ಬೇಕು, 21 ವರ್ಷ ಏನು ಆಕೆಗಿರ್ಬೇಕು. ಮ್ಯಾರೇಜ್ಗೆ ಏನ್ ಕಂಡೀಷನ್ಸ್ ನಾನು ಹೇಳದ್ನಲ್ಲ, ಸೆಕ್ಷನ್ 5 ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್, ಆ ಕಂಡೀಷನ್ಸ್ ಅಲ್ಲಿ ಏನ್ ಸಾಮ್ಯತೆ ಇತ್ತು, ಅದೇ ಸಾಮ್ಯತೆ ಈ ಒಂದು ರಿಲೇಶನ್ಶಿಪ್ಗೂ ಆಗ್ಬೇಕು. ಏನು 3 times ನೋಡಿ, ಎ ಸೆಕ್ಷುಯಲ್ ರಿಲೇಶನ್ಶಿಪ್ ಮಸ್ಟ್ ಬಿ ದೇರ್ ಬಿಟ್ವೀನ್ ದ ಕಪಲ್ ದಟ್ ಇನ್ಕ್ಲೂಡ್ಸ್ ಎಮೋಷನಲ್ ಅಂಡ್ ಇಂಟಿಮೇಟ್ ಸಪೋರ್ಟ್ ಅಂತ. ಏನು ಆ ಒಂದು ಲೈಂಗಿಕ ಸಂಬಂಧ ಏನಿರ್ತದೆ, ಅದು ಮಾನಸಿಕವಾಗಿ ಕೂಡಿರ್ಬೇಕೇ ಹೊರತು ದೈಹಿಕವಾಗಿ ಕೂಡಿರುವಂತಹ ರಿಲೇಶನ್ಶಿಪ್ ಆಗಿರಬಾರ್ದು. ಏನು ಒಂದು ವೇಶ್ಯತ ಹೋದಂತ ಸಂದರ್ಭದಲ್ಲಿ ದೈಹಿಕವಾಗಿ ತೃಪ್ತಿ ಪಡಿಸುವಂಥದ್ದು ಮತ್ತು ಮಾನಸಿಕವಾಗಿ ತೃಪ್ತಿಯನ್ನ ಪಡಿಸುವಂಥದ್ದು
ಬೇರೆ ಆಗಿರ್ತದೆ. ಆ ಎರಡು ನಿಟ್ಟಿನಲ್ಲಿ ಅಲ್ಲಿ ನಾವು ಡಿಫರೆನ್ಸ್ ಅನ್ನ ನೋಡಬಹುದು. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಕಾನೂನಿನ ಅಡಿಯಲ್ಲಿ, ನ್ಯಾಯಾಲಯದ ಅಡಿಯಲ್ಲಿ ಅವನು ಆಕೆ ಏನು ಪರಿಹಾರವನ್ನ ತಗೊಬೇಕಾದಂತ ಸಂದರ್ಭದಲ್ಲಿ ಏನು ಆ ಒಂದು ಕ್ರಿಯೆ ನಡೆದಿದ್ದು ಮಾನಸಿಕವಾಗಿಯೂ ಸಹ ಒಂದು ಸಪೋರ್ಟ್ ಅನ್ನ ಕೊಟ್ಟಿರೋ ಅಂತ ಸಂದರ್ಭದಲ್ಲಿ ಮಾತ್ರ ಆಗಿರ್ಬೇಕು. ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ಈ ಮನೆಯನ್ನ ತಗೊಂಡಿರ್ತಾರೆ ಈ ಹುಡುಗ, ಏನು ಇತ್ತೀಚಿನ ಟೀನೇಜರ್ಸ್ ಅಥವಾ ವಯಸ್ಸಿಗೆ ಬಂದಿರೋಂಥವ್ರು ಈ ರೀತಿಯಾದ ಸಂಬಂಧಗಳನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಬ್ಯಾಂಕ್ ನಲ್ಲಿ ಅಕೌಂಟ್ಗಳನ್ನ ಮಾಡುವಂಥದ್ದು, ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿರುವಂತ ಸಂದರ್ಭ, ಅಥವಾ ಏನು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನ ಶೇರ್ ಮಾಡಿರುವಂತ ಒಂದು ಸಂದರ್ಭ. ಸೊ ಈಗ ನಾವು ಒಂದು ವೈವಾಹಿಕ ಸಂಬಂಧದಲ್ಲಿ ಏನ್ ಮಾಡ್ತೀವಿ, ಹೆಂಡತಿ ಹೆಸರಲ್ಲಿ ಒಂದು ಡೆಪಾಸಿಟ್ ಅನ್ನ ಇಡುವಂತದ್ದು, ಅಥವಾ ಹೆಂಡತಿ ಹೆಸರಲ್ಲಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡುವ ನಿಟ್ಟಿನಲ್ಲಿ ಸೊ ಆ ಏನು ರಿಸೋರ್ಸಸ್ ಏನಿರ್ತೀವಿ, ಆ ಇನ್ವೆಸ್ಟ್ಮೆಂಟ್ ಇರ್ತದೆ, ಆ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡುವಂತದ್ದು ಅಥವಾ ಜಾಯಿಂಟ್ ಅಕೌಂಟ್ ಅನ್ನು ಓಪನ್ ಮಾಡುವಂತದ್ದು ಎಲ್ಲ ಇರ್ತದೆ. ಸೊ ಅದು ಹೇಗೆ ಹಸ್ಬೆಂಡ್ ಅಂಡ್ ವೈಫ್ ಲೆಕ್ಕಾಚಾರದಲ್ಲಿ ವಿವಾಹ ಒಂದು ಸಂಬಂಧದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಸಹ ಆಗಿರ್ಬೇಕು. ಡೊಮೆಸ್ಟಿಕ್ ಅರೇಂಜ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಅದು ಏನು, ನಾನು ಹೇಳ್ತಾ ಇದ್ದೆ, ಏನು ಅಡಿಗೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ, ಏನು ಮನೆಯ ಸ್ವಚ್ಛತೆ ನಿಟ್ಟಿನಲ್ಲಿ ಅವ್ರಿಗೆ ಏನು ಗಂಡಿಗೆ ಹೆಣ್ಣು ಸಹಕಾರಿಯಾಗಿರುವಂತದ್ದು ಅಥವಾ ಹೆಣ್ಣು ಗಂಡಿಗೆ ಸಹಕಾರಿಯಾಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಡೊಮೆಸ್ಟಿಕ್ ಅರೇಂಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಏನು, ನಾನು ಗಂಡ ಹೆಂಡತಿ ರೀತಿಯಲ್ಲೇ ಈ ಒಂದು ಯಾವುದೋ ಒಂದು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಗಂಡ ಹೆಂಡತಿನ ಅಕ್ಕಪಕ್ಕ ಕೂರಿಸಿ ಅವರಿಬ್ರಿಗೂ ಏನು ಮಂತ್ರಾಕ್ಷತೆಯನ್ನ ಕೊಟ್ಟಿ ನೀವು ಏನು ಈ ಒಂದು ಪೂಜಾ ವಿಧಾನವನ್ನ ಮಾಡಬೇಕು ಅಂತ ಪೂಜಾರಿಯವರು ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ರೀತಿಲಿ ಅಕ್ಕಪಕ್ಕ ಕೂತ್ಕೊಂಡು ಆ ದೇವರಿಗೆ ಒಂದು ಅಕ್ಷತೆ ಕಾಳನ್ನ ಹಾಕುವಂಥದ್ದು, ಆ ರೀತಿಯಲ್ಲಿ ಪೂಜಾ ವಿಧಾನಗಳನ್ನ ಮಾಡೋ ನಿಟ್ಟಿನಲ್ಲಿ. ಸೊ ಅಂತ ಈ ಎಲ್ಲಾ ಒಂದು ಏನು ಅಂಶಗಳನ್ನ ಒಳಗೊಂಡಂತ ಸಂದರ್ಭದಲ್ಲಿ ಮಾತ್ರ ಏನಾಗ್ತದೆ ಅಂತಂದ್ರೆ ಆ ಅದು ಲೈವ್ ಇನ್ ರಿಲೇಶನ್ಶಿಪ್, ಆ ನಿಟ್ಟಿನಲ್ಲಿ ಪರಿಹಾರ ಕೋರ್ಟ್ ನಲ್ಲಿ ಸಿಗ್ತದೆ. ಇಲ್ಲ ಅಂತಂದ್ರೆ ಸಿಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವೆಲ್ಲ ಕಾನೂನುಗಳು ಏನು ವೈವಾಹಿಕ ಸಂಬಂಧದಲ್ಲಿ ಗಂಡು ಮತ್ತು ಹೆಣ್ಣಿಗೆ ಸಹಕಾರಿಯಾಗಿ ನಿಲ್ತವೆ, ಏನಾದ್ರೂ ಒಂದು ವ್ಯಾಜ್ಯವಾದಂತ ಸಂದರ್ಭದಲ್ಲಿ ಅನ್ನೋ ಸಂದರ್ಭದಲ್ಲಿ ನಮ್ಗೆ ತಿಳಿದಿರೋ ಹಾಗೆ ಡೈವರ್ಸ್ ಅನ್ನು ತಗೊಳ್ಳುವಂಥದ್ದು, ಮೇಂಟೆನೆನ್ಸ್ ಅನ್ನ ತಗೊಳ್ಳುವಂಥದ್ದು, ಅಥವಾ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅನ್ನ ಹಾಕುವಂಥದ್ದು, ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಲ್ಲಿ ಕೇಸನ್ನ ಹಾಕುವಂಥದ್ದು. ತದನಂತರ ಏನು ಸಾಕಷ್ಟು ಕಾನೂನುಗಳು ಈ ಮ್ಯಾರೇಜ್ ಡಿಸ್ಪ್ಯೂಟ್ಸ್ ರಿಲೇಟೆಡ್ ಅಲ್ಲಿ ನಾವು ನೋಡ್ತೀವಿ. ಅದೇ ಈ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಅಷ್ಟು ಕಾನೂನುಗಳು ಸಪೋರ್ಟ್ ಮಾಡಲ್ಲ. ಈ ಒಂದು ಮ್ಯಾರೇಜ್ ರಿಲೇಶನ್ಶಿಪ್ ಈ ಲೈವ್ ಇನ್ ರಿಲೇಶನ್ಶಿಪ್ ನಡುವೆ ಹೆಚ್ಚು ಕಾನೂನು ಸಪೋರ್ಟ್ ಮಾಡುವಂಥದ್ದು ಈ ಒಂದು ಏನು ಫ್ಯಾಮಿಲಿ ರಿಲೇಶನ್ಶಿಪ್ ಅಥವಾ ನೀವು ಲೀಗಲ್ ಆಗಿ ಮ್ಯಾರೇಜ್ ಆಗುವಂತ ಸಂದರ್ಭದಲ್ಲಿ ಮಾತ್ರ ಸಪೋರ್ಟ್ ಅನ್ನ ಮಾಡುತ್ತೆ. ಆದ್ರೆ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವನದೇ ಆದಂತಹ ಒಂದು ಏನು ಸ್ವತಂತ್ರ ಇರ್ತದೆ. ಏನು ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಪ್ರತಿಯೊಬ್ಬರು ಸ್ವತಂತ್ರರು, ಯಾರು ಸಹ ಸ್ವತಂತ್ರ, ಯಾರಿಗೂ ಸಹ ಏನು ಹಕ್ಕುಗಳು ಇಲ್ಲ ಅಂತಲ್ಲ. ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ನಾನು ಇರ್ತೀನಿ, ನನ್ನನ್ನ ನೀವು ತಡಿಬೇಡಿ, ಅಥವಾ ಆ ನಿಟ್ಟಿನಲ್ಲಿ ಸರ್ಕಾರ ಸಪೋರ್ಟ್ ಮಾಡ್ತದ ಅಥವಾ ಯಾರು ನನ್ಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಾನು ಸರ್ಕಾರದ ಸಹಾಯವನ್ನ, ನ್ಯಾಯಾಲಯದ ಸಹಕಾರವನ್ನ ನಾನು ತಗೋಬೋದ ಅಂದಾಗ ಹೌದು ತಗೋಬಹುದು. ಆ ಸಂದರ್ಭದಲ್ಲೂ ನ್ಯಾಯಾಲಯ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಹೇಳುತ್ತೆ ನೀವು ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರೋದಾದ್ರೆ ಇರಬಹುದು, ಅದಕ್ಕೆ ಯಾವುದೇ ತರ ಅಡ್ಡಿ ಅಥವಾ ಅಡೆತಡೆಗಳು ಇಲ್ಲ. ಆದರೆ ನೀವು ಏನು ಏನಾದ್ರೂ ಕಷ್ಟ ಬಂದಂತ ಸಂದರ್ಭದಲ್ಲಿ ಕೆಲವೊಂದು ಕಾನೂನುಗಳು ಮಾತ್ರ ಏನು ಸಹಕಾರಿಯಾಗಿರ್ತವೆ. ಈ ನಿಟ್ಟಿನಲ್ಲಿ ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಏನು ಪ್ರೊಟೆಕ್ಷನ್ ಆಫ್ ವುಮೆನ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್, ಆ ಒಂದು ಕಾಯ್ದೆಯ ಅಡಿಯಲ್ಲಿ
ಪ್ರಕರಣವನ್ನ ದಾಖಲಿಸಬಹುದು. ಈ ನಿಟ್ಟಿನಲ್ಲಿ ಮಕ್ಕಳು ಹುಟ್ಬಿಟ್ರು, ಆ ಒಂದು ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಮಕ್ಕಳು ಹುಟ್ಟದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ತನ್ನ ತಂದೆ ಏನಿರ್ತಾನೆ, ಆ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ತಂದೆ ಏನಿರ್ತಾನೆ, ಆ ತಂದೆಯ ಏನು ಸಂಪಾದನೆ ಮಾಡಿರ್ತಾನೆ, ಆ ಸಂಪಾದನೆ ಮಾಡಿರುವಂತ ಆಸ್ತಿಲಿ ಭಾಗವಿದೆಯಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಭಾಗವಿದೆ. ತದನಂತರ ಆ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಆ ತಂದೆಗೆ ತನ್ನ ಮುತ್ತಾತನ ಆಸ್ತಿ ಇತ್ತು, ಆ ನಿಟ್ಟಲ್ಲಿ ಆ ಮುತ್ತಾತನ ಆಸ್ತಿಗೂ ಸಹ ಅವನಿಗೆ ಅದ್ರ ಮೇಲೆ ಹಕ್ಕಿದೆಯಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಹಕ್ಕು ಇದೆ. ಆ ನಿಟ್ಟಿನಲ್ಲಿ ಯಾವುದೇ ತರ ಏನು ಸಂಶಯ ಬೇಡ. ಯಾಕೆ ಅಂತಂದ್ರೆ ಸೊ ದೇರ್ ಇಸ್ ಅ ಜೆನೆಟಿಕ್ಸ್. ಸೊ ಜೆನೆಟಿಕ್ಸ್ ಇರೋದ್ರಿಂದ ಸೊ ಅದನ್ನು ಮ್ಯಾರೇಜ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಯಾವ ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಡ್ಯೂರೇಷನ್ ಆಫ್ ದಿ ರಿಲೇಶನ್ಶಿಪ್, ಎಮೋಷನಲ್ ಸಪೋರ್ಟ್, ಫಿಸಿಕಲ್ ಇಂಟಿಮೆಸಿ, ಫೈನಾನ್ಷಿಯಲ್ ಅರೇಂಜ್ಮೆಂಟ್ಸ್, ಸೊ ಆಲ್ ದಿಸ್ ಪ್ಯಾರಾಮೀಟರ್ಸ್ ವಿಲ್ ಬಿ ಕನ್ಸಿಡರ್ಡ್ ಬೈ ದಿ ಕೋರ್ಟ್. ಈ ಕೇವಲ ಒಂದಿನ ಇರುವಂತದ್ದು ಅಥವಾ ಒಂದಿನ ಅಂದೇ ಹೇಳದ್ ನಾನು ಒನ್ ನೈಟ್ ಸ್ಟ್ಯಾಂಡ್ ಅಂತ ಹೇಳಿ, ಒನ್ ನೈಟ್ ಸ್ಟ್ಯಾಂಡ್ ಅಲ್ಲಿ ಇದ್ಕೊಂಡು ಹೋಗ್ಬಿಟ್ಟು ನಾನು ಇವನ್ ಹೆಂಡತಿ ಅಂತ ಹೇಳಿ ಆಸ್ತಿಯನ್ನ ಕೇಳಿಕ್ ಬರಲ್ಲ. ಸೊ ಅದನ್ನ ಗಂಡ ಹೆಂಡತಿ ರಿಲೇಟ್ ಟು ದ ಮ್ಯಾರೇಜ್ ವಿಚ್ ಇಸ್ ಸಿಮಿಲರ್ ಟು ದ ಮ್ಯಾರೇಜ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂಗೆನೆ ಈ ರಿಲೇಶನ್ಶಿಪ್ ಅಲ್ಲೂ ಇರ್ಬೇಕಾಗ್ತದೆ. ಕೇವಲ ಒಂದ್ ದಿವಸದ್ದು 2 ದಿವಸದ್ದು ರಿಲೇಶನ್ಶಿಪ್ ಆಗಿರಬಾರ್ದು. ಸೊ ಅದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೇಕು, ಬೇರೆ ಬೇರೆ ಒಂದು ಅಂಶಗಳನ್ನ ಒಳಗೊಂಡಿರ್ಬೇಕು. ಗಂಡ ಹೆಂಡತಿ ರೀತಿ ಅವರು ಬೆರ್ತಿರ್ಬೇಕು. ಕೆಲವು ಸಂದರ್ಭದಲ್ಲಿ ಆ ಹೆಂಡತಿ ಏನಾಗಿರ್ತಾಳೆ, ಕೇವಲ ರಾತ್ರಿಗೆ ಮಾತ್ರ ಸಂಬಂಧಿಸಿರ್ತಾಳೆ. ಅವನು ಕೇವಲ ರಾತ್ರಿ ಮಾತ್ರ ಬರ್ತಾ ಇರ್ತಾನೆ, ದೈಹಿಕ ಸಂಪರ್ಕವನ್ನ ಬೆಳೆಸ್ತಾನೆ, ಹೊರಟೋಗ್ತಾನೆ. ಆಕೆ ತನ್ನ ಹೆಂಡತಿ ಅಂತ ಎಲ್ಲೂ ಸಹ ಹೇಳ್ಕೊಂಡಿರಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ನಾವು ಲೈವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಲಿಕ್ಕಾಗತ್ತಾ? ಅದನ್ನ ನಾವು ಹಾಗೆ ಡಿಫೈನ್ ಮಾಡಕ್ಕಾಗತ್ತಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಅದನ್ನ ಹಾಗೆ ಡಿಫೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಸೆಕೆಂಡ್ ಮ್ಯಾರೇಜ್, ದಟ್ ಈಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಲೈವ್ ಇನ್ ರಿಲೇಶನ್ಶಿಪ್ ಈಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಬೈಗಮಿ ಈಸ್ ಅನ್ ಅಫೆನ್ಸ್. ಬೈಗಮಿ ಅಂತಂದ್ರೆ ಹೆಂಡತಿ ಎಲ್ರಿ ಇರ್ತಾಳೆ, ಗಂಡ ಅಲ್ಲೇ ಇರ್ತಾನೆ, ಅವನ ಜೊತೆ ಯಾವುದೇ ರೀತಿಯ ಕಾನೂನು ರೀತಿಯಲ್ಲಿ ಡೈವೋರ್ಸ್ ಅನ್ನ ತಗೊಂಡಲೆ ಮದ್ವೆಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದು ಅಪರಾಧ ಆಗುತ್ತೆ. ಸೆಕೆಂಡ್ ಮ್ಯಾರೇಜ್ ಅಲ್ಲೂ ಅಷ್ಟೇನೆ ಡೈವೋರ್ಸ್ ನ ತಗೊಂಡೇ ಮದ್ವೆ ಆಗ್ಬೇಕಾಗುತ್ತೆ. ಡೈವೋರ್ಸ್ ನ ತಗೊಂಡಲೆ ಮದ್ವೆಯನ್ನ ಆಗಿ ಮಕ್ಕಳಾಗಿರ್ತವೆ. ಆ ಸಂದರ್ಭದಲ್ಲಿ ಬರ್ತಾರೆ, ನಾವು ಎರಡನೇ ಹೆಂಡತಿ ಮಕ್ಕಳು, ನಮ್ಗೆ ಅಧಿಕಾರ ಇಲ್ವಾ, ನಮ್ಗೆ ಆಸ್ತಿಲಿ ಭಾಗ ಇಲ್ವಾ? ಆ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ, ನೀವು ಮದ್ವೆ ಆದಂತ ಸಂದರ್ಭದಲ್ಲಿ, ಮದ್ವೆ ಆಗಿದ್ದೀರಲ್ಲ, ಆ ಸಂದರ್ಭದಲ್ಲಿ ಅವನು ಡಿವೋರ್ಸ್ ಅನ್ನ ತಗೊಂಡಿದ್ದಾನ? ಇಲ್ಲ. ಅಂತ ಆಗ ಆ ರೀತಿಯಾದಂತ ಸಂದರ್ಭದಲ್ಲಿ ಹೇಗೆ ನಿಮ್ಗೆ ಹಕ್ಕು ಸಿಗ್ತದೆ? ನೋಡಿ, a child born out of legitimate relationship, a child born out of illegitimate relationship altogetherly stands in same footing ಅಂತ ಒಬ್ಬ ಸೋಷಿಯಲ್ ಸೈಂಟಿಸ್ಟ್ ಹೇಳ್ತಾನೆ. ದೇರ್ ಆರ್ ನೋ illegitimate children, there are only illegitimate parents. ಮಕ್ಕಳ ವಿಚಾರದಲ್ಲಿ ಕಾನೂನು ಮತ್ತು ನ್ಯಾಯಾಲಯ ಬಹಳ ಒಂದು ಎಚ್ಚರಿಕೆಯಿಂದ ಒಂದು ರಕ್ಷಣೆಯನ್ನ ಕೊಡ್ತದೆ, ಸಮಾನವಾದಂತ ರಕ್ಷಣೆಯನ್ನ ಕೊಡ್ತದೆ. ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಅಂತ ನಾನು ಹೇಳ್ತಿದ್ದೆ. ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಗಂಡನಿಗೆ ಡೈವರ್ಸನ್ನ ಕೊಟ್ಟಿರಲ್ಲ, ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಆ ಸಂದರ್ಭದಲ್ಲಿ ಹುಟ್ಟದಂತ ಮಗು ಏನಿರುತ್ತಲ್ಲ, ಆ ಮಗು ಬಿಕಮ್ಸ್ ಇಲ್ಲೆಜಿಟಿಮೇಟ್. ಲೆಜಿಟಿಮೆಸಿ ಅಂತಂದ್ರೆ ನ್ಯಾಯಯುತವಾಗಿರುವಂಥದ್ದು. ಇಲ್ಲೆಜಿಟಿಮೆಸಿ ಅಂತಂದ್ರೆ ಅದು ಅಲ್ದಲೇ ಇರೋಂಥದ್ದು, ನ್ಯಾಯಯುತವಾಗಿ ಅಲ್ದಲೇ ಇರೋಂಥದ್ದನ್ನ ಇಲ್ಲೆಜಿಟಿಮೇಟ್ ಅಂತ ಕರಿತೀವಿ. ಅಂತ ಸಂದರ್ಭದಲ್ಲಿ ಆ ಮಗುಗೂ ಸಹ ಏನು ಸೆಕೆಂಡ್ ವೈಫ್ ಏನು ಚಿಲ್ಡ್ರನ್ ಏನಿರ್ತಾರೆ ಅವ್ರಿಗೂ ಸಹ
ಏನು ಏನು ಮೊದಲನೇ ಗಂಡ ಅಥವಾ ಆ ಗಂಡ ಈಗ ಇಮಿಡಿಯೇಟ್ ಆಗಿ ಮದುವೆ ಆಗಿರ್ತಾಳಲ್ಲ, ಆ ಗಂಡನ ಆಸ್ತಿಯಲ್ಲಿ ಭಾಗ ಇರ್ತದ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಹೌದು, ಭಾಗ ಇರುತ್ತೆ. ಮಕ್ಕಳಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯ ಮಾಡಿಲ್ಲ ನ್ಯಾಯಾಲಯಗಳು. ಯಾಕೆ ಅಂತಂದ್ರೆ ಯಾವ ಒಂದು ತತ್ವದ ಅಡಿಯಲ್ಲಿ ಅಂದ್ರೆ, ದೇರ್ ಆರ್ ನೋ ಇಲ್ಲಿಜಿಟಿಮೇಟ್ ಚಿಲ್ಡ್ರನ್ ಇನ್ ದಿಸ್ ವರ್ಲ್ಡ್. ಈ ಜಗತ್ನಲ್ಲಿ ಯಾರೂ ಸಹ ಅನ್ಯಾಯವಾಗಿ ಹುಟ್ಟಿರುವಂತವರಲ್ಲ. ಕೇವಲ ಏನು ನ್ಯಾಯಸಮ್ಮತವಲ್ಲದ ತಂದೆ ತಾಯಿಗಳು ಇರ್ತಾರೆ ಹೊರತು ನ್ಯಾಯಸಮ್ಮತವಲ್ಲದೆ ಅಂತ ಇಲ್ದಲೇ ಇರಂತಹ ಮಕ್ಕಳಿರೋದಿಲ್ಲ. ಮಕ್ಕಳು ದೇವರಿಗೆ ಸಮಾನ ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು. ಯಾಕೆಂದ್ರೆ ಅವ್ರೇನ್ ಕೇಳ್ಕೊಂಡಿರಲ್ಲ, ನೀನು ಹುಟ್ಸಪ್ಪ ಅಂತ ಹೇಳಿ, ನಮ್ಮನ್ನ ಯಾಕೆ ಭೂಮಿಗೆ ತಗೊಂಬಂದಿದ್ಯಾ ಅಂತ ಹೇಳಿ ಅವ್ರೇನು ಕೇಳ್ಕೊಂಡು ಹುಟ್ಟಿರೋದಿಲ್ಲ. ಸೊ ಸ್ವಾಭಾವಿಕವಾಗಿ ಮಕ್ಕಳು ಜನಿಸಿರ್ತಾರೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಯಾಕೆ ಅನ್ಯಾಯವನ್ನ ಮಾಡ್ಬೇಕು ಅಂತ ಹೇಳಿ ಕ್ಲಾಸ್ 1 ಏನು ಲೀಗಲ್ ಹೇರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ಇದನ್ನ ನಾವು ನೆನಪಲ್ಲಿ ಇಟ್ಕೊಬೇಕು. ಬೈಗಮಿ ಬೈಗಮಿ ಅಂತಂದ್ರೆ ದ್ವಿಪತ್ನಿತ್ವ, ಅದು ಅಫೆನ್ಸ್ ಆಗ್ತದೆ. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಅಂದ್ರೆ ಮ್ಯಾರೇಜ್ ಏನ್ ಫಸ್ಟ್ ಮ್ಯಾರೇಜ್ ಇರುತ್ತೆ ಅದು ಏನು ಎಕ್ಸಾಸ್ಟ್ ಆಗಿರಲ್ಲ. ಸೊ ಅದು ಏನಾಗ್ತದೆ, ಮ್ಯಾರೇಜ್ ಫಸ್ಟ್ ಮ್ಯಾರೇಜ್ ಡಿಸಾಲ್ವ್ ಆಗ್ದಲೆ ಇನ್ನೊಂದು ಮ್ಯಾರೇಜ್ ಆಗ್ಬಿಟ್ಟಿದ್ರೆ ಅದು ಸೆಕೆಂಡ್ ಮ್ಯಾರೇಜು. ಏನೋ ಅಂತ ಸಂದರ್ಭದಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಆಗುತ್ತೆ. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಏನು ಈಸ್ ಕಂಪ್ಲೀಟ್ಲಿ ಡಿಫರೆಂಟ್. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ and live-in relationship. Live-in relationship is not an extramarital relationship. Live-in relationship is not a extramarital relationship. Somewhere we can connect extramarital relationship to an adultery. Adultery ಅಂದ್ರೆ ಏನು? ವ್ಯಭಿಚಾರ ಅಂತ. ಅಂದ್ರೆ ಗಂಡ ಇರ್ತಾನೆ, ಗಂಡ ಇದ್ದಾಗ್ಲೂ ಇನ್ನೊಂದು ಪರಪುರುಷನ ಜೊತೆ ಸಂಬಂಧ ಇಟ್ಕೊಂಡಂತ ಸಂದರ್ಭದಲ್ಲಿ, ಅಥವಾ ಹೆಂಡತಿ ಇದ್ದೂನು ಸಹ ಇನ್ನೊಂದು ಹೆಂಗಸಿನ ಜೊತೆ ಒಂದು ಸಂಬಂಧ ಇಟ್ಕೊಂಡಂತ ಸಂದರ್ಭದಲ್ಲಿ ಇಟ್ ಬಿಕಮ್ಸ್ ಎನ್ ಅಡಲ್ಟ್ರಿ. ಸೊ ಈ ನಿಟ್ಟಿನಲ್ಲಿ ಅಡಲ್ಟ್ರಿ ಈ ಮುಂಚೆ ಏನು ಒಂದು ಪ್ರಕರಣ ಆಗ್ತದೆ ಸುಪ್ರೀಂ ಕೋರ್ಟ್ ನಲ್ಲಿ, ಒಂದು ಪ್ರಕರಣ ಜೋಸೆಫ್ ವರ್ಸಸ್ ಶೈನ್ ಅನ್ನೋ ಪ್ರಕರಣದಲ್ಲಿ. ತಮ್ಗೆ ಹೇಳ್ತಾ ಇದ್ದೆ ನಾನು, ಸೌಮಿತ್ರಿ ವಿಷ್ಣು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1985 ಇಸ್ವಿಲ್ ಆಗಿತ್ತು. ಆ ಸಂದರ್ಭದಲ್ಲಿ ಅದೇ ಪ್ರಶ್ನೆ ಉದ್ಭವ ಆಗಿತ್ತು. ಏನಂತ ಉದ್ಭವ ಆಗಿತ್ತು? ಗಂಡ ಏನು ಹೆಂಗಸು ಮಾತ್ರ ಹೆಂಗ್ಸ್ ಮಾಡಿದ್ರೆ ಮಾತ್ರ ಅದು ವ್ಯಭಿಚಾರ, ಗಂಡಸರು ಮಾಡಿದ್ರೆ ಅದು ವ್ಯಭಿಚಾರ ಅಲ್ವಾ? ಇಲ್ಲಿ ತಾರತಮ್ಯ ಏಕೆ? 497 ಯಾಕೆ ನನ್ನ ಲವರ್ ಮೇಲೆ ಹಾಕ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದ್ಲು ಅವಳು. ಅದೇ ರೀತಿಯಾದಂತ ಪ್ರಕರಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡನೆ ಆಯ್ತು, ಜೋಸೆಫ್ ವರ್ಸಸ್ ಶೈನ್ ಅನ್ನೋ ಕೇಸ್ನಲ್ಲಿ. ಅವಾಗ ಸುಪ್ರೀಂ ಕೋರ್ಟ್ನವರು ಇತ್ಯರ್ಥಕ್ಕೆ ಬಂದರು. ಏನಂತ ಇತ್ಯರ್ಥಕ್ಕೆ ಬಂದ್ರು ಅಂದ್ರೆ, ಇಲ್ಲಿ ನಾವು ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡಿದ್ದೀವಿ, ಹೆಣ್ಣು ಮತ್ತು ಗಂಡು ಅನ್ನೋ ನಿಟ್ಟಿನಲ್ಲಿ ನಾವು ಏನು ತಾರತಮ್ಯವನ್ನ ಮಾಡಿದ್ದೀವಿ. ಹೆಣ್ಣು ಗಂಡಸಿನ ಸ್ವತ್ತಲ್ಲ, ಅವಳು ನನಗೇ ಮೀಸಲಾಗಿರ್ಬೇಕು ಅನ್ನೋ ಧೋರಣೆ ಬೇಡ, ಅಥವಾ ಅವನು ನನಗೇ ಮೀಸಲಾಗಿರ್ಬೇಕು ಅನ್ನೋ ಧೋರಣೆ ಬೇಡ. ಯಾರು ಯಾರ ಸೊತ್ತು ಅಲ್ಲ, ಯಾರು ಯಾರ ದೇಹಕ್ಕೂ ಒಡೆಯರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಇತ್ಯರ್ಥವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನ ಅಸಂವಿಧಾನಕ ಅಂತ ಹೇಳಿದ್ರು. ಆದರೆ ಮ್ಯಾರೇಜ್ ಅನ್ನೋ ಒಂದು ಸಿಸ್ಟಮ್ ಅನ್ನ ನಮ್ಮ ದೇಶದಲ್ಲಿ ಇರೋದ್ರಿಂದ, ನಮ್ಮ ಸಂಪ್ರದಾಯದಲ್ಲಿ ಮ್ಯಾರೇಜ್ ಅನ್ನೋ ಏನು ಸಿಸ್ಟಮ್ ಇದ್ದು, ಏನು ಫ್ಯಾಮಿಲಿ ಒಂದು ಕುಟುಂಬ ಏನು ಆ ಒಂದು ಸಾಮಾಜಿಕ ಒಂದು ವ್ಯವಸ್ಥೆ ಇದೆ, ಆ ನಿಟ್ಟಿನಲ್ಲಿ ಅದು ನೈತಿಕವಾಗಿ ತಪ್ಪು. ವ್ಯಭಿಚಾರ, ಮದುವೆ ಆಗಿದ್ದು ಇನ್ನೊಂದು ಮಹಿಳೆ ಜೊತೆಗೆ, ಮದುವೆ ಆಗಿದ್ದು ಅಥವಾ ಇನ್ನೊಂದು ಪುರುಷನ ಜೊತೆಗೆ ಸಂಬಂಧ ಇಟ್ಕೊಂಡಿರುವಂತದ್ದು. ನಾವು ಗುಂಪಿನಲ್ಲಿ ವಾಸವನ್ನ ಮಾಡ್ತಾ ಇದ್ದೀವಿ ನೋಡಿ, ನಾವು ಒಂದು ಗುಂಪಿನಲ್ಲಿ ಸಮಾಜದಲ್ಲಿ ಒಂದು ವಾಸ ಮಾಡ್ತಾ ಇದ್ದೀವಿ. ಆ ಸಮಾಜದ ವ್ಯವಸ್ಥೆಯಲ್ಲಿ ಅದು ತಪ್ಪು ಹೊರತು
ಕಾನೂನಾತ್ಮಕ ತಪ್ಪಲ್ಲ ಅಂತ ಹೇಳಿ ಅದನ್ನ ಡಿಕ್ರಿಮಿನಲೈಸ್ ಮಾಡ್ತು. ಅಡಲ್ಟ್ರಿನ ಏನು ಅಫೆನ್ಸ್ ಆಫ್ ಅಡಲ್ಟ್ರಿ, ವ್ಯಭಿಚಾರ ಏನಿತ್ತು ಅದನ್ನ ಡಿಕ್ರಿಮಿನಲೈಸ್ ಮಾಡ್ತು. ಈ ಮುಂಚೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಪ್ಪ ನನ್ನ ಹೆಂಡತಿನ ಈ ರೀತಿಯಾಗಿ ನನ್ನ ಹೆಂಡತಿ ತಲೆ ಕೆಡಿಸಿ ಇವನು ಸಂಬಂಧವನ್ನು ಇಟ್ಕೊಂಡಿದ್ದಾನೆ, ಇವನು ನನಗೆ ತೊಂದರೆ ಮಾಡಿದ್ದಾನೆ, ಇವನ್ ಮೇಲೆ FIR ಅನ್ನು ದಾಖಲಿಸಿ ಅಂತ ಹೇಳಿ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೆ ಈ ಮುಂಚೆ. ಆದರೆ ಈಗ ನಾನು ಕೊಡ್ಲಿಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ ಪೊಲೀಸ್ನವರು FIR ಅನ್ನು ಸಹ ಹಾಕ್ಲಿಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ಇಟ್ ಈಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್. ವ್ಯಭಿಚಾರ ಅನ್ನೋದು ಕ್ರಿಮಿನಲ್ ಅಫೆನ್ಸ್ ಅಲ್ಲ. ವ್ಯಭಿಚಾರ ಅನ್ನೋದು ಸೋಷಿಯಲ್ ಅಫೆನ್ಸ್. ಇಟ್ ಈಸ್ ಎ ಟಾಟ್ ಸಿವಿಲ್ ರಾಂಗ್ ಅಂತ. ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ಆ ಬದುಕುದಕ್ಕೆ ಆ ಬದುಕ್ತಾ ಇರೋ ಒಂದು ನಿಟ್ಟಲ್ಲಿ ಆ ಕ್ರಮದಲ್ಲಿ ಆ ಕ್ರಮ ಏನಿದೆ ಆ ಕ್ರಮಕ್ಕೆ ವಿರುದ್ಧವಾಗಿ ಒಂದು ನಡತೆಯನ್ನ ಮಾಡಿದ್ದಾರೆ. ಹಂಗಾಗಿ ಇಟ್ ಇಸ್ ಅ ಸಿವಿಲ್ ರಾಂಗ್ ಅಂತ. ಟಾಟ್ ಇಟ್ ಈಸ್ ಎ ಗುಡ್ ಗ್ರೌಂಡ್ ಫಾರ್ ಡೈವೋರ್ಸ್ ಅಂತ ಹೇಳ್ತೀವಿ. ನಿನ್ನ ಹೆಂಡತಿ ಪರಪುರುಷನ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದ್ದಾದ್ರೆ ಆ ಸಂದರ್ಭದಲ್ಲಿ ನೀನು ಹೋಗಿ ಡೈವರ್ಸ್ ಅನ್ನ ತಗೋಬಹುದು. ನಿನ್ನ ಗಂಡ ಒಂದು ಏನು ಪರಸ್ತ್ರೀಯ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ದಾದ್ರೆ ನಿನ್ನಲ್ಲಿ ಸರಿಯಾದಂತಹ ಎವಿಡೆನ್ಸ್ ಇದ್ದು, ನಿನ್ನಲ್ಲಿ ಸರಿಯಾದಂತಹ ಪ್ರೂಫ್ ಇದ್ದಂತ ಸಂದರ್ಭದಲ್ಲಿ ನೀನು ಹೋಗಿ ಡೈವರ್ಸ್ ಅನ್ನ ತಗೋಬಹುದು. ಅವರ ಮೇಲೆ ನೀವು ಆಕ್ಷನ್ ಅನ್ನ ತಗೊಳಕ್ ಬರಲ್ಲ. ಕ್ರಿಮಿನಲ್ ಅಫೆನ್ಸ್ ಅಲ್ಲ ಅದು. ಇಟ್ ಈಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್, ಇಟ್ ಈಸ್ ಅ ಸಿವಿಲ್ ರಾಂಗ್. ಸಿವಿಲ್ ರಾಂಗ್ ಅಂದ್ರೆ ನಾವು ಎಲ್ಲ ಬದುಕ್ತಾ ಇದೀವಲ್ಲ, ಒಂದು ಗುಂಪಿನಲ್ಲಿ ಒಂದು ಸಮಾಜದಲ್ಲಿ ಬದುಕ್ತಾ ಇದೀವಲ್ಲ, ಆ ಸಮಾಜದಲ್ಲಿ ಬದುಕೋ ಒಂದು ಕಟ್ಟುಪಾಡು ಏನಿದೆ ಆ ಕಟ್ಟುಪಾಡಿಗೆ ವಿರುದ್ಧವಾದಂತಹ ನಡತೆಯನ್ನ ನಡೆದಿದ್ದಾರೆ. ಈ ನಿಟ್ಟಿನಲ್ಲಿ ನನಗೆ ನಷ್ಟ ಆಯ್ತು. ನನ್ನ ವೈವಾಹಿಕಕ್ಕೆ ಒಂದು ನಿಟ್ಟಿನಲ್ಲಿ ನಷ್ಟ ಆಯ್ತು. ಅವನು ನನಗೆ ಅವನಿಗೆ ನನ್ನ ಮೇಲೆ ನನ್ನನ್ನು ನೋಡ್ಕೊಳ್ಳೋ ಅಂತದ್ದು ಡ್ಯೂಟಿ ಇದೆ, ನನ್ನ ಸರಿಯಾಗಿ ನಡೆಸ್ಕೊಳ್ಳೋ ಅಂತ ಒಂದು ಕರ್ತವ್ಯ ಇದೆ. ಈ ನಿಟ್ಟಿನಲ್ಲಿ ಆ ಕರ್ತವ್ಯವನ್ನ ಅವನೇನ್ ಮಾಡಿದ್ದಾನೆ, ಮಾಡಿಲ್ಲ. ದೇರ್ ಇಸ್ ಎ ಬ್ರೀಚ್ ಆಫ್ ಡ್ಯೂಟಿ ಫ್ರಮ್ ದಿ ಎಂಡ್ ಆಫ್ ಹಸ್ಬೆಂಡ್ ಅಂಡ್ ಐ ಸಫರ್ ಡ್ಯಾಮೇಜಸ್ amounts to tort. So there are elements of tort. What are the elements of tort? There should be a breach of duty. There should be a damages. So breach of duty from the end of husband and I suffered damages, hence I required divorce. As I am having all the evidences and the proof to substantiate my claim of divorce. So these are the evidences I am producing before this honorable court. ಅಂತಂದಾಗ ಡೈವೋರ್ಸ್ ಅನ್ನ ಕೊಡುತ್ತೆ ನ್ಯಾಯಾಲಯ. ಸೊ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ನೋಡಿ, ಲೈವ್ ಇನ್ ರಿಲೇಶನ್ಶಿಪ್ ಅಡಿಯಲ್ಲಿ ನ್ಯಾಯಾಲಯದ ಪರಿಹಾರಗಳನ್ನ ಪಡ್ಕೊಬಹುದಾ ಅಂತಂದ್ರೆ ಪಡ್ಕೊಬಹುದು. ಲೈವ್ ಇನ್ ರಿಲೇಶನ್ಶಿಪ್ ಲೀಗಲ್ ಸರ್ ಅಂತಂದ್ರೆ ಲೀಗಲ್. ಲೈವ್ ಇನ್ ರಿಲೇಶನ್ಶಿಪ್ ಲೀಗಲ್ ಅಂತಂದ್ರೆ ಲೀಗಲ್, ಬಟ್ ದೇರ್ ಆರ್ ಕಂಡೀಷನ್ಸ್ ಟು ಬಿ ಪ್ರೂವ್ಡ್. ಲೈವ್ ಇನ್ ರಿಲೇಶನ್ಶಿಪ್ ಕಾನೂನಾತ್ಮಕ ಹೌದಾ ಸರ್ ಅಂತಂದ್ರೆ ಹೌದು, ಕಾನೂನಾತ್ಮಕ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಸರ್ ಅಂದ್ರೆ ಲೈವ್ ಇನ್ ಏನು ಮಾಂಗಲ್ಯ ಧಾರಣೆ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಮಾಂಗಲ್ಯ ಧಾರಣೆ, ಸಪ್ತಪದಿ, ಕನ್ಯಾದಾನ ಏನ್ ಕಸ್ಟಮರಿ ಪ್ರಾಕ್ಟೀಸ್ ಇತ್ತು ಅದಕ್ಕೆ ಎಷ್ಟು ಮಹತ್ವವನ್ನ ಕೊಡ್ಲಾಗಿತ್ತು ಅಷ್ಟೇ ಮಹತ್ವವನ್ನ ಇನ್ನು ಮುಂದಿನ ದಿನಗಳಲ್ಲೂ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ನೋಡ್ತೀವಿ. ನೋಡಿ, 1985ನೇ ಇಸ್ವಿಲಿ ಕೋರ್ಟು ಆರ್ಟಿಕಲ್ 14, ಆರ್ಟಿಕಲ್ 15 ಅಂಡ್ ಆರ್ಟಿಕಲ್ 21 ವೈಲೇಟ್ ಆಗಿಲ್ಲ ಅಂತು. ಅದೇ ಸುಪ್ರೀಂ ಕೋರ್ಟ್ ಈ 2000 ಏನು 15 ಆಸ್ಪಾಸ್ನ ಅಡಿಯಲ್ಲಿ ಏನು ಈ ಜಡ್ಜ್ಮೆಂಟ್ ಬಂತು, ಅದು ಜೋಸೆಫ್ ವರ್ಸಸ್ ಶೈನ್ ಅನ್ನೋ ಜಡ್ಜ್ಮೆಂಟ್ ಬಂತು. ಆ ನಿಟ್ಟಿನಲ್ಲಿ ಕಾನೂನು ಹೇಳ್ತು, ಸೊ ಇಟ್ ಈಸ್
it is violation of Article 14, Article 21, and Article 15. There is a gender bias. There is a gender bias is being made. ಡಿಸ್ಕ್ರಿಮಿನೇಷನ್ ಮಾಡಿದ್ದಾರೆ ಅದರಲ್ಲಿ ಅಂತ ಹೇಳ್ತಾ, ಅವತ್ತಿನ ಒಂದು ಸಾಮಾಜಿಕ ಪರಿಸ್ಥಿತಿಗೂ ನೋಡಿ ಇವತ್ತಿನ ಸಾಮಾಜಿಕ ಪರಿಸ್ಥಿತಿಗೂ ವೈಚಾರಿಕತೆಗೂ ಪ್ರತಿದಿನ ಏನು ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ಕಾನೂನು ಅನ್ನೋದು ಹರಿಯುವ ನದಿಯ ಹೊರತು ನಿಂತ ನೀರಲ್ಲ. ಸಮಾಜವು ಹೇಗೆ ಬದಲಾಗ್ತಾ ಇರುತ್ತೆ, ಸಮಾಜದ ಚಿಂತನೆಗಳು ಹೇಗೆ ಬದಲಾಗ್ತಾ ಇರುತ್ತೆ, ಹಾಗೆ ಕಾನೂನು ಸಹ ಮಾರ್ಪಾಡಾಗ್ತಾ ಇರುತ್ತೆ. ಈ ಮುಂಚೆ 1995ನೇ ಇಸ್ವಿಲಿ ಮೊಬೈಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ, ಸೈಬರ್ ಕ್ರೈಮ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅನ್ನೋದಿದೆ. ಆ ಸೈಬರ್ ಕ್ರೈಮ್ ನ ತಡೆಯೋದಕ್ಕೋಸ್ಕರ ಕಾನೂನು ಮಾಡಲಾಯ್ತು, ಸೈಬರ್ ಲಾ ಮಾಡಲಾಯ್ತು. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಲೈವ್ ಇನ್ ರಿಲೇಶನ್ಶಿಪ್ ಅನ್ನೋ ಕಾನ್ಸೆಪ್ಟ್ಗೆ ಹೆಚ್ಚು ಮಹತ್ವವನ್ನ ಕೊಟ್ಟು ಅದು ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನ ಪಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಕಾನೂನುಗಳು ಸಹ ಬರ್ತದೆ. ಸೊ ಹಾಗಾಗಿ ಲಾ ಇಸ್ ನಾಟ್ ಸ್ಟ್ಯಾಟಿಕ್, ಲಾ ಇಸ್ ಡೈನಮಿಕ್. ಸೊ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಡೇ ಟು ಡೇ. ಸೊ ಫಾರ್ ದ ಸೊಸೈಟಲ್ ಚೇಂಜಸ್, ಲಾ ಆಲ್ಸೋ ಚೇಂಜಸ್. ಹಾಗಾಗಿ ನಾವು ಕಾನೂನಿನ ಒಂದು ಕಲಿಕೆಯನ್ನ ನಿರಂತರವಾಗಿ ಮಾಡ್ತಾ ಇರ್ಬೇಕಾಗ್ತದೆ. ಕಾನೂನಿನ ನಾವು ತಿಳ್ಕೊತಾ ಇರ್ಬೇಕು. ನಾನು ಲಾಯರ್ ಆಗಿದ್ದೀನಿ, ಹಾಗಾಗಿ ಮಾತ್ರ ನಾನು ಕಾನೂನು ತಿಳ್ಕೊಬೇಕು, ನಾನ್ ಮಾತ್ರ ತಿಳ್ಕೊಬೇಕು, ಜನಸಾಮಾನ್ಯರು ಕಾನೂನು ತಿಳ್ಕೊಬಾರ್ದು ಅಂತ ಏನಿಲ್ಲ. ಸೊ ಕಾನೂನು ಏನು ಸಮಾಜವು ಬದಲಾದಂಗೆ ಕಾನೂನು ಬದಲಾಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ವಾಸ ಮಾಡ್ತಾ ಇರೋಂಥ ನಾವೆಲ್ಲರೂ ಜನಸಾಮಾನ್ಯರು ಕಾನೂನನ್ನ ತಿಳಿಬೇಕಾಗ್ತದೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಸಂಚಿಕೆಯನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನಾದರೂ ತಮಗೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಸರ್, ಕಾನೂನಾತ್ಮಕವಾಗಿ ಇರ್ಬೇಕಾದ್ರೆ ಲಿವಿಂಗ್ ರಿಲೇಷನ್ ಅಲ್ಲಿ ಅದ್ರ ಕಂಡೀಷನ್ಸ್ ಏನು ಅಂತ ಹೇಳಿ. ಕಂಡೀಷನ್ಸ್ ಏನಿಲ್ಲ. ವಾಟ್ ಕಂಡೀಷನ್ಸ್ ಈಸ್ ಬೋತ್ ಪರ್ಸನ್ ಶುಡ್ ಬಿ ಮೇಜರ್. The person, the male person and the female person should be a major. They should have a conscience of mind. ಅಂತಂದ್ರೆ ಇಬ್ರು ಸಮಚಿತ್ರದಿಂದ ಇರಬೇಕು. ಆಯ್ತಾ? ಎರಡನೇದು. ಮೂರನೇದೇನು ಅಂತಂದ್ರೆ ಏನು ಅವರಿಬ್ರು ಒಂದು ಕಡೆ ವಾಸವನ್ನ ಮಾಡ್ಬೇಕು. ಶೇರ್ ಹೋಲ್ಡ್ ಅಂತ ನಾವು ಅದನ್ನ ಕರಿತೀವಿ. ಶೇರ್ ಹೋಲ್ಡ್, ಹೌಸ್ ಹೋಲ್ಡ್ ಅಂತ ನಾವು ಕರಿತೀವಿ. ಹೌಸ್ ಹೋಲ್ಡ್ ರಿಲೇಶನ್ಶಿಪ್ ಅಥವಾ ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂತ ಅಂದ್ರೆ ಏನು? either of the spouses or both of the spouses should share the household items. ನಾನು ಹೇಳಿದ್ನಲ್ಲ, ಬಾತ್ರೂಮ್ ಯೂಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಬೆಡ್ ಯೂಸ್ ಮಾಡುವಂಥದ್ದು, ಆ ಗಂಡಸು ಏನು ಸಾಮಗ್ರಿಗಳನ್ನು ಯೂಸ್ ಮಾಡ್ತಾನೆ ಅದನ್ನ ಯೂಸ್ ಮಾಡುವಂಥದ್ದು, ಒಟ್ಟಿಗೆ ಊಟ ಮಾಡುವಂಥದ್ದು, ಒಟ್ಟಿಗೆ ಮಲ್ಕೊಳ್ಳುವಂಥದ್ದು. ಆಯ್ತಾ? ಸೊ ಅದು ಡೊಮೆಸ್ಟಿಕ್ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗ್ಬೇಕು, ಇಬ್ರು ಮೇಜರ್ಗಳಾಗಿರ್ಬೇಕು. ಸೊ ಅದು ಅವಾಗ ಏನಾಗ್ತದೆ? ಲೈವ್ ಇನ್ ರಿಲೇಶನ್ಶಿಪ್ ಆಗ್ತದೆ. ಅದು ಒನ್ ನೈಟ್ ಸ್ಟ್ಯಾಂಡ್ ಆಗ್ಬಾರ್ದು, ಒಂದ್ ದಿವಸಕ್ಕೆ ಆಗ್ಬಾರ್ದು ಅಥವಾ 2 ದಿನಕ್ಕೆ ಆಗ್ಬಾರ್ದು. ಸರ್ಟನ್ ಅಮೌಂಟ್ ಆಫ್ ಪೀರಿಯಡ್ ಶುಡ್ ಬಿ ದೇರ್ ವೇರ್ ಬೋತ್ ದಿ ಸ್ಪೌಸಸ್ ಶುಡ್ ರಿಸೈಡ್ ಟುಗೆದರ್ ಅಂಡರ್ ಒನ್ ರೂಫ್ ಅಂತ. ಅದು ಲೈವ್ ಇನ್ ರಿಲೇಶನ್ಶಿಪ್ ಆಗ್ತದೆ. ಎಲ್ಲನೂ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲ. ಹೋಟೆಲ್ನಲ್ಲಿ ಒಂದು ರೂಮ್ ಮಾಡ್ಕೊಂತೀನಿ ನಾನು, ನಾಳೆ 24 hours ಆದ್ಮೇಲೆ ಚೆಕ್ಔಟ್ ಆಗ್ಬೇಕು ಅಂತಾರೆ. ಆ ರೀತಿ ಅಲ್ಲ. ಇದ್ರಲ್ಲಿ ಡೈವರ್ಸ್ ಅಂತ ಹೇಳೋ ಕಾನ್ಸೆಪ್ಟ್ ಇರೋದಿಲ್ಲ ಅಲ್ಲ ಸರ್? ಅವ್ರು ಬೇರೆ ಆಗ್ಬೇಕು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಬೇರೆ ಆಗ್ಬೋದು. ಆಟೋಮೆಟಿಕ್ ಆಗಿ ಬೇರೆ ಆಗ್ಬೋದು. ಡೈವೋರ್ಸ್ ಅನ್ನೋದು ಬರೋದಿಲ್ಲ. ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಡೈವೋರ್ಸ್ ಅನ್ನೋದು ಇರೋದಿಲ್ಲ. ಅದೇ ಹೇಳದ್ನಲ್ಲ, ಡೆಫಿನೆಟ್ ರಿಲೇಶನ್ಶಿಪ್ ಅಲ್ಲಿ ದೇರ್ ಇಸ್ ಎ ಕಾನ್ಸೆಪ್ಟ್ ಆಫ್ ಡೈವೋರ್ಸ್. ಇನ್ಡೆಫಿನೆಟ್ ರಿಲೇಶನ್ಶಿಪ್ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ನಾವು. ಇಲ್ಲಿ ಇಮ್ಯಾಜಿನೇಷನ್, ದೇರ್ ಇಸ್ ಅನ್ ಇಮ್ಯಾಜಿನರಿ ಬೌಂಡ್ರಿ, ಇಮ್ಯಾಜಿನರಿ ಲೈನ್ ಇರುತ್ತೆ. ಹುಡುಗಾದ್ರು ಆ ಗಂಡಸಾದ್ರೂ ಕ್ರಾಸ್ ಮಾಡ್ಬೋದು ಅಥವಾ ಆ ಮಹಿಳೆನಾದ್ರೂ ದಾಟಿ ಹೊರಗಡೆ ಬರ್ಬೋದು.
ಇನ್ ಕೇಸ್ ಇಷ್ಟ ನೀವು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ರಿ ಅಂತ ಹೇಳಿದ್ರೆ, ತಿಂಗಳಲ್ಲಿ ಮನೆ ಮಾಡಿ ಕೊಟ್ಟಿರ್ತಾನೆ, ಲ್ಯಾಪ್ಟಾಪ್ ಕೊಟ್ಟಿರ್ತಾನೆ, ಮೊಬೈಲ್ ಕೊಟ್ಟಿರ್ತಾನೆ, ತಿಂಗಳಲ್ಲಿ 2 ಸಲ ಬಂದು ಹೋಗ್ತಾನೆ ಅಂತ ಹೇಳಿ, ಅಂತವ್ರಿಗೆ ಎಂತ ನ್ಯಾಯ ಸಿಗ್ತದೆ? ಅವ್ರು ಯಾವ ರೀತಿ ಕಾನೂನಲ್ಲಿ ಹೋಗಿ ಅಪ್ರೋಚ್ ಮಾಡ್ಬೋದು? ಅವ್ರಿಗೆ ಯಾವುದೇ ಈವನ್ ಸೆಕ್ಷನ್ 397, ಈವನ್ 376, ಏನು ರೇಪ್ ಕೇಸ್ ಹಾಕೋಕ್ಕೂ ಸಹ ಬರೋದಿಲ್ಲ. ರೇಪ್ ಕೇಸ್ ಹಾಕಿದ್ರು ಸಹ ಅದು ಕನ್ಸೆನ್ಷುಯಲ್ ಏನು ರಿಲೇಶನ್ಶಿಪ್ ಅನ್ನೋದು ಮನಗೊಳ್ಳುತ್ತೆ. ರೇಪ್ ಅನ್ನೋ ಒಂದು ಸೆಕ್ಷನ್ಗೂ ಸಹ ಡೆಫಿನೇಷನ್ ಬರೋದಿಲ್ಲ. ಸೆಕ್ಷನ್ 420 ಬೇಕಾದ್ರೆ ಇನ್ವೋಕ್ ಅನ್ನ ಮಾಡಬಹುದು, ನಾವು ಸೆಕ್ಷನ್ 420 ಇನ್ವೋಕ್ ಮಾಡಬಹುದು. ಸಾಕಷ್ಟು ಪ್ರಕರಣಗಳಲ್ಲಿ ತೀರ್ಪುಗಳಲ್ಲೇ ಹೇಳಿದೆ ಸೆಕ್ಷನ್ 420 ಅದು ಇನ್ಕ್ಲೂಡ್ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಮನಿ ಟ್ರಾನ್ಸಾಕ್ಷನ್ಸ್ ಇರಬೇಕೇ ಹೊರತು ರಿಲೇಶನ್ಶಿಪ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಅದು ಅಡ್ವಾಂಟೇಜ್ ಅನ್ನ ತಗೊಂಡಿರ್ತಾರೆ ಈ ಸಂದರ್ಭದಲ್ಲಿ. ಈಗ ಆ ಮಹಿಳೆ ಇರ್ತಾಳೆ, ಆ ಮಹಿಳೆ ಇದ್ದಂತ ಸಂದರ್ಭದಲ್ಲಿ ಇಲ್ಲಪ್ಪ ನನ್ ಮದ್ವೆ ಮಾಡ್ಕೊ ಅಂತ ಕೇಳ್ತಾಳೆ. ಅವನು ಏನೋ ಒಂದು ಯಾವ್ದೋ ಒಂದು ಮನೆ ಮಾಡ್ಕೊಡಯ್ಯ ಅಂತ ಕೇಳ್ತಾಳೆ, ಮನೆ ಮಾಡ್ಕೊಡಲ್ಲ. ನೀನ್ ಏನಾದ್ರೂ ಮಾಡ್ಕೊ ಹೋಗಮ್ಮ ಅಂತಾನೆ. ಅಂತ ಸಂದರ್ಭದಲ್ಲಿ ಜಗಳ ಹೋಗುತ್ತೆ. ಅವಳು ಹೋಗಿ ಇಮಿಡಿಯೇಟ್ ಆಗಿ ರೇಪ್ ಕೇಸನ್ನ ಹಾಕುವಂತ ಸಂದರ್ಭದಲ್ಲಿ ರೇಪ್ ಕೇಸ್ ಸ್ಟ್ಯಾಂಡ್ ಆಗಲ್ಲ. ಅದು ಸರ್ ಮಗು ಆಗಿದ್ರೆ, ಮಗು ಆಗಿದ್ದಂತ ಸಂದರ್ಭದಲ್ಲಿ ಮಾತ್ರ ಆ ಮಗು ಏನಿರ್ತದೆ, ಆ ಮಗುಗೆ ಆ ವ್ಯಕ್ತಿಯ ಏನು ಮದುವೆ ಆದಂತ ಸಂದರ್ಭದಲ್ಲಿ ಅವನಿಗೆ ವೈವಾಹಿಕ ಏನು ಕಾನೂನಾತ್ಮಕ ವಿವಾಹ ಆಗಿದ್ದು ಆ ಮಗುಗೆ ಏನೆಲ್ಲ ಹಕ್ಕುಗಳಿರುತ್ತೆ ಅಷ್ಟೆಲ್ಲ ಹಕ್ಕುಗಳು ಆ ಮಗುಗೂ ಇರ್ತದೆ. ಆ ಮಗುನ ತಗ್ಸ್ಬಿಟ್ಟಿರ್ತಾನೆ, ಮಗು ಆಗಕ್ಕೆ ಬಿಟ್ಟಿರಲ್ಲ. ಅವನು ಕೇವಲ ಬಳಕೆಯನ್ನ ಮಾತ್ರ ಮಾಡ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಆ ಮಹಿಳೆಗೆ ಕಾನೂನಲ್ಲಿ ಫೈಟ್ ಮಾಡ್ಬೋದು, ಆದ್ರೆ ಕಷ್ಟ ಇರ್ತದೆ. ಸರ್ ನಾನು ಯಮುನಾ ಸರ್ ಮಾತಾಡೋದು. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ಸರ್ ಈಗ IPC ಸೆಕ್ಷನ್ 498A ಸೆಕ್ಷನ್ 100 ಮೊದಲನೇ ಹೆಂಡತಿ ಜೀವಿತಾವಧಿಯಲ್ಲಿ ಇನ್ನೊಬ್ಬ ಪರಸ್ತ್ರೀಯ ಜೊತೆಗೆ ಯಾವ್ದಾದ್ರು ವೈವಾಹಿಕ ಜೀವನ ಇಟ್ಕೊಳ್ಳುವಂತದ್ದು ಅಫೆನ್ಸ್ ಅಂತ ಹೇಳಿ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಇನ್ನೊಂದು ಈ ತರ ಅಂದ್ರೆ ಫಸ್ಟ್ ವೈಫ್ ಕಡೆಯಿಂದ ಕಂಪ್ಲೇಂಟ್ ಆ ಮಹಿಳೆಗೆ ನೇರವಾಗಿ ನನ್ನ ಗಂಡನೇ ಇಟ್ಕೊಂಡಿದೀಯ ಅಂತ ಗಂಡನ ಮೇಲೆ ಅವಳು ಕಂಪ್ಲೇಂಟ್ ಮಾಡಬಹುದೇ ವಿನಃ ಮಹಿಳೆ ಮೇಲೆ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇದು ಹೇಗ ಕಾನೂನು ಅಡಿಯಲ್ಲಿ ಅಂತ ಅನ್ಸಲ್ಲ. ನನ್ನ ಗಂಡನ ಅಂತ ಸಂದರ್ಭದಲ್ಲಿ ಆ ಮಹಿಳೆ ಮೇಲೆ ಯಾವುದೇ ಕ್ರಮವನ್ನು, ಅದೇ ಹೇಳಿದ್ನಲ್ಲ ಈಗ ನಾನು ಹೇಳ್ತಾ ಇದ್ದೆ ನಿಮ್ಗೆ, ಅಡಲ್ಟ್ರಿ ಅಂತ ಹೇಳ್ತಾ ಇದ್ದೆ ನಾನು. ಸೊ ಅಡಲ್ಟ್ರಿ ಇಸ್ ಆಲ್ ಟುಗೆದರ್ಲಿ ಡಿಫರೆಂಟ್ ಫ್ರಮ್ ಲೈವ್ ಇನ್ ರಿಲೇಶನ್ಶಿಪ್. ಅಡಲ್ಟ್ರಿ ಮೀನ್ಸ್ ವ್ಯಭಿಚಾರ, ಮಹಿಳೆಯನ್ನ ಇಟ್ಕೊಳ್ಳುವಂತ ಒಂದು, ಅಥವಾ ನಾವು ಮೆಸ್ಟ್ರೆಸ್ ಅಂತ ನಾವು ಕರಿತೀವಿ, ಅಥವಾ ಕೀಪ್ ಅಂತ ನಾವು ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಮಹಿಳೆಯನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ನನ್ನ ಗಂಡನ ನೀನು ಏನು ಜೊತೆಗಾರನಾಗಿ ಮಾಡ್ಕೊಂಡಿದ್ಯಾ ಅಂತ ಹೇಳಿ ಆ ಮಹಿಳೆ ಮೇಲೆ ಯಾವುದೇ ರೀತಿಯಾದ ಕ್ರಿಮಿನಲ್ ಪ್ರಕರಣಗಳನ್ನ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಡೈವೋರ್ಸ್ ಅನ್ನ ತಗೊಂಡು ಸೂಕ್ತ ಪರಿಹಾರವನ್ನ ತಗೋಬಹುದು. ಸರ್ ಗಂಡನ ಮೇಲೆ ಮಾಡಬಹುದಲ್ಲ ಸರ್ ಮೊದಲನೇ ಮಹಿಳೆ? ಅಲ್ಲ, ಈ ನಿಟ್ಟಿನಲ್ಲಿ ಏನು ಪರಿಹಾರವನ್ನ ತಗೋಬಹುದೇ ಹೊರತು ಡೈವೋರ್ಸ್ ಅನ್ನ ಪ್ರಕರಣವನ್ನ ದಾಖಲಿಸಬಹುದೇ ಹೊರತು ಯಾವುದೇ ರೀತಿಯಾದಂತಹ IPC ಸೆಕ್ಷನ್ ಅಡಿಯಲ್ಲಿ ಹಾಕ್ಲಿಕ್ಕೆ ಬರಲ್ಲ. 498A ಕ್ರುಯಾಲಿಟಿಯನ್ನ ಆ ಗಂಡನ ವಿರುದ್ಧ ಹಾಕ್ತಾರೆ ಹೊರತು, ಕ್ರುಯಾಲಿಟಿ ಮಾಡಿದ್ದಾನೆ ಅಂತ ಹೇಳಿ ಗಂಡನ ವಿರುದ್ಧ ಹಾಕ್ತಾರೆ ಹೊರತು ಇಟ್ಕೊಂಡಿರೋ ಅಂತವ್ರು ಅಥವಾ ಆ ವ್ಯಕ್ತಿ ಜೊತೆ ಇರೋ ಅಂತ ವ್ಯಕ್ತಿ ಮೇಲೆ ಯಾವುದೇ ತರ ಥರ್ಡ್ ಪಾರ್ಟಿ ಜೊತೆ ಕ್ರಮವನ್ನ ತಗೊಳಕ್ ಬರಲ್ಲ. ಥರ್ಡ್ ಪಾರ್ಟಿ ಮೇಲೆ ಕ್ರಮವನ್ನ 498A ಅಡಿಯಲ್ಲಿ ತಗೊಳಕ್ ಬರಲ್ಲ. 498A ಅನ್ನ ನಾವು ಸ್ಪಷ್ಟವಾಗಿ ನಾವು ಓದಿದಾಗ ಗೊತ್ತಾಗುತ್ತೆ, ಹಸ್ಬೆಂಡ್ ಆರ್ ಹಸ್ಬೆಂಡ್ ರಿಲೇಟಿವ್ಸ್ ಅಂತ ಇದೆ. ಸೊ ಸಬ್ಜೆಕ್ಟ್ ಸರ್ ಹಸ್ಬೆಂಡ್ಗೆ ಯಾವ ತರ ಅದು ಶಿಕ್ಷೆ ಆಗ್ತದ? 498A ಅಂತ ಇಲ್ಲ, ಶಿಕ್ಷೆ ಆಗಲ್ಲ ಇದಕ್ಕೆ. ಯಾವುದೇ ತರ ಈ ಅಡಲ್ಟ್ರಿ ವಿಚಾರದಲ್ಲಿ ಶಿಕ್ಷೆ ಈ ಮುಂಚೆ 5 ವರ್ಷ ಶಿಕ್ಷೆ ಇತ್ತು. ಸೊ ಈಗ ಅದು ಅಡಲ್ಟ್ರಿನ ಕಂಪ್ಲೀಟ್ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ಯಾವ್ದು ಕಾನೂನಲ್ಲಿ ಯಾವುದೇ ರೀತಿಯ ಮಾನ್ಯತೆ ಇಲ್ಲ. ಅದನ್ನ ಅಫೆನ್ಸ್ ಅಂತ, ಕ್ರಿಮಿನಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಲ್ಲ ಕಾನೂನಲ್ಲಿ. ಸೊ ಹಂಗಾಗಿ ಯಾವುದೇ ಶಿಕ್ಷೆ ಆಗೋದಿಲ್ಲ. ಡೈವೋರ್ಸ್ ಅನ್ನ ತಗೋಬೋದೇ ಹೊರತು ಶಿಕ್ಷೆಯನ್ನ ಕೊಡಕ್ ಬರಲ್ಲ. ಮತ್ತೆ ಯಾರ್ದೇನ ಪ್ರಶ್ನೆ ಇದೆಯಾ ಸರ್? ಒಂದ್ ಪ್ರಶ್ನೆ ಇದೆ. ಹಲೋ ಸರ್, ಈಗ ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳಿಸ್ತಾ ಇದೆ, ಹೇಳಿ ಸರ್.
ಈಗ ಅನಾವಶ್ಯಕವಾಗಿ ಒಬ್ಬನ ಏನಾದ್ರು ತೊಂದರೆ ಶಿಕ್ಷಬೇಕಂತ ಏನಾದ್ರು ಈ ತರ ಒಂದ್ ಯಾವ್ದಾದ್ರು ಒಂದು ಹೆಂಗ್ಸ್ ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಯಾರನ್ನ ಇದು ಮಾಡ್ಬೋದು ಸರ್? ಆಲ್ರೆಡಿ ಅವರು ಅನಾವಶ್ಯಕ ಲಿವಿಂಗ್ ರಿಲೇಷನ್ ಇರೋದಿಲ್ಲ, ಆದ್ರೆ ಅದನ್ನ ಸೃಷ್ಟಿ ಮಾಡ್ಕೊಂಡು ಕಂಪ್ಲೇಂಟ್ ಮಾಡಿದ್ರೆ, ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲ ಕಾನೂನಲ್ಲಿ ಅವ್ರಿಗೆ ಆ ಏನು ರೈಟಿಂಗ್ ಅಲ್ಲಾಗ್ಲಿ ಏನು ಇರೋದಿಲ್ಲ, ಮತ್ತೆ ಅದಕ್ಕೆ ಸಾಕ್ಷಿಗಳು ಇರೋದಿಲ್ಲ. ಅಂತ ಸಮಯದಲ್ಲಿ ಯಾರನ್ನ ಅಪ್ರೋಚ್ ಮಾಡ್ಬೋದು? ಅಂತ ಸಂದರ್ಭದಲ್ಲಿ ಒಂದ್ ವೇಳೆ ಏನಾದ್ರು ಅವಳು ತೊಂದರೆ ಕೊಟ್ಲು, ಅಲ್ಲ ನೋಡಿ ಈಗ ಏನಾಗುತ್ತೆ ಅಂದ್ರೆ ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದು ಸುಳ್ಳು ಪ್ರಕರಣಗಳನ್ನ ದಾಖಲಿಸಿದಾಗ ಏನ್ ಮಾಡ್ಬೇಕು ಅಂದಾಗ, ಸುಳ್ಳು ಪ್ರಕರಣಗಳನ್ನ ದಾಖಲೆಯನ್ನ ಮಾಡಿದಂತ ಸಂದರ್ಭ, ಅದು ಯಾವುದೇ ಆಗಿರ್ಬೋದು, ಲೈವ್ ಇನ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಅಪರಾಧ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಕೃತ್ಯ ಆಗಿರ್ಬೋದು, ಅನ್ನೋ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ನಲ್ಲಿ ಒಂದ್ ವೇಳೆ FIR ಆಗೋಗ್ಬಿಟ್ಟಿತ್ತು ಅನ್ನೋ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟ್ ನಲ್ಲಿ ತಾವು ಅರ್ಜಿಯನ್ನ, ರಿಟ್ ಅರ್ಜಿ ಏನು ಒಂದು ಕ್ರಿಮಿನಲ್ ಪಿಟಿಷನ್ ಅರ್ಜಿಯನ್ನ ಸಲ್ಲಿಸಿ 482 ಅಡಿಯಲ್ಲಿ, ಮುಂಚೆ ನಾವು 482 ಅಲ್ಲಿ ಹಾಕ್ತಾ ಇದ್ವಿ, ಕ್ವಾಶ್ಗೆ ಹಾಕೊಂಡು ಅದನ್ನ ಕ್ವಾಶ್ ಮಾಡಿಸ್ಕೊಂಡು ತದನಂತರ ಸುಳ್ಳು ಪ್ರಕರಣವನ್ನ ಏನು ಅದು ಕ್ವಾಶ್ ಆದ ನಂತರ ಅದೇ ಕಾಪಿಯನ್ನು ಇಟ್ಕೊಂಡ್ಬಂದು ಏನು ಮಾನನಷ್ಟ ಮೊಕದ್ದಮೆಯನ್ನ ಅವ್ರ ಮೇಲೆ ಹಾಕಿ ಒಂದು ಪ್ರಕರಣವನ್ನ ದಾಖಲಿಸಿ ನಷ್ಟವನ್ನ ಪರಿಹಾರವನ್ನ ತಗೋಬಹುದು. ಓಕೆ, ಧನ್ಯವಾದ ಸರ್, ಧನ್ಯವಾದ, ನಮಸ್ಕಾರ ಸರ್. ನಮಸ್ಕಾರ ಸರ್. ನೆಕ್ಸ್ಟ್ ಸೆಕ್ಷನ್ ನೀವು ಮಾಡೋದು ಅಂತಿದ್ರೆ ಹಿಂದೂ ಮ್ಯಾರೇಜ್ ಆಕ್ಟ್, ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಮತ್ತು ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಮೇಲೆ ಒಂದ್ ಸ್ವಲ್ಪ ಮಾಡ್ಬೇಕಿತ್ತು ಸರ್. ಮಾಡೋಣ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ಅಂಬಿಕಾ, ಮಡಿಕೇರಿಯಿಂದ. ಸರಿ ಮ್ಯಾಮ್, ಆಯ್ತು, ಮಾಡ್ಕೊಡೋಣ. ಆಯ್ತು. ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ? ತಮ್ಮ ಹತ್ರ? ಸರ್ ನಮಸ್ತೆ. ಹೇಳಿ ಬಸವರಾಜ್ ಸರ್. ಸರ್ ಅದೇ ಸರ್, ಸ್ವಲ್ಪ ನೆಕ್ಸ್ಟ್ ಮಾಡೋದಾದ್ರೆ ಸರ್, ಇದು ಎವಿಡೆನ್ಸ್ ಆಕ್ಟ್ ವಿತ್ IPC CRPC ಇವೇನದು ಅಲ್ರಿ, ಸ್ವಲ್ಪ ಚೇಂಜಸ್ ಆಗಿದಾವ ಅಂತ ಕೇಳ್ಪಟ್ಟಿದ್ದೇನೆ, BNSS ಅಂತ ಹೇಳಿ. ಅದ್ರಾಗ ಸ್ವಲ್ಪ ಯಾವ್ಯಾವ ಬದಲಾವಣೆಗಳು ಆಗಿದಾವ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ಮಾಡ್ಕೊಡೋಣ. ಅದು ನಾನು ನ್ಯೂ ಕ್ರಿಮಿನಲ್ ಲಾಸ್ ವಿತ್ ಕಂಪ್ಯಾರಿಟಿವ್ ಅನಾಲಿಸಿಸ್ ಆಫ್ ಓಲ್ಡ್ ಲಾಸ್, ಆ ನಿಟ್ಟಿನಲ್ಲಿ ಒಂದು ಸಪರೇಟ್ ತರಗತಿಯನ್ನ ಮಾಡೋಣ. ಆ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನೇನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳಿ. ನೋಡೋಣ ಈ ಮುಂದಿನ ತರಗತಿಗಳಲ್ಲಿ ಅದನ್ನ ಮಾಡ್ಕೊಡೋ ಒಂದು ಎಲ್ಲ ವ್ಯವಸ್ಥೆಯನ್ನ ಮಾಡೋಣ. ಮತ್ತೇನಾದ್ರು ಪ್ರಶ್ನೆ ಇದೆ ಈ ಲೈವ್ ಇನ್ ರಿಲೇಶನ್ಶಿಪ್ ವಿಚಾರದಲ್ಲಿ? ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ ಈ ಸಬ್ಜೆಕ್ಟ್, ಈ ಟಾಪಿಕ್ ನಲ್ಲಿ? ತಮಗೆ ಬೇರೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸರಿ ಸರ್, ಈಗ ಆಲ್ರೆಡಿ ಲಿವ್ ಇನ್ ರಿಲೇಶನ್ಶಿಪ್ ಇರ್ತಾರೆ ಸರ್, ಅವರು ಕಾಮನ್ ಇರ್ತಾರೆ. ಓಕೆ, ಸರಿ ಹೋಯ್ತು ಸರ್. ಈಗ ಆಕೆ ಗಂಡ ಇದ್ರೂ ಕೂಡ ಇವ್ರು ಅಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಇರ್ತಾರಲ್ಲ ಸರ್, ಅದು ಕಾನೂನು ಬಾಹಿರ? ಹೌದು, ಕಾನೂನು ಬಾಹಿರ. ಅಂತ ಸಂದರ್ಭ ಡೈವೋರ್ಸ್ ತಗೊಂಡ್ಬರ್ದೆ ಹೊರತು, ನೋಡಿ ಅದಕ್ಕೆ ಹೇಳಿತು ಅಡಲ್ಟ್ರಿ, ಲೈವ್ ಇನ್ ರಿಲೇಶನ್ಶಿಪ್ ಆಲ್ ಟುಗೆದರ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಲೈವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇಬ್ರಿಗೂನು, ಗಂಡು ಮತ್ತು ಮಹಿಳೆ ಇಬ್ರು ಸಹ ಅವಿವಾಹಿತರಾಗಿರ್ತಾರೆ. ಅವಿವಾಹಿತರಾಗಿದ್ದು ಏನು ಫಾರ್ಮಲ್ ಆಗಿ ಮ್ಯಾರೇಜ್ ಆಗಲ್ಲ, ಅವರು ಜೊತೆಗೆ ಇದ್ಬಿಡ್ತಾರೆ, ಸಂಬಂಧದಲ್ಲಿರ್ತಾರಷ್ಟೇ. ನೀನು ನಾನು ಫ್ರೆಂಡ್ಸ್. ಇವಂದು ಮದುವೆ ಆಗಿರುತ್ತೆ, ಅವಳದು ಮದುವೆ ಆಗಿರುತ್ತೆ, ಆದ್ರೂ ಕೂಡ ಇವರಿಬ್ರು ಅವಾಗ ಏನಾಗುತ್ತೆ, ಅದು ಅಡಲ್ಟ್ರಸ್ ರಿಲೇಶನ್ಶಿಪ್ ಆಗುತ್ತೆ. ಅಡಲ್ಟ್ರಸ್ ರಿಲೇಶನ್ಶಿಪ್ ಅದು ವ್ಯಭಿಚಾರ ಆಗುತ್ತೆ. ಅಡಲ್ಟ್ರಸ್ ರಿಲೇಶನ್ಶಿಪ್ ಅಲ್ಲಿ ವ್ಯಭಿಚಾರ ಆಗುತ್ತೆ, ಅದು ಲೈವ್ ಇನ್ ರಿಲೇಶನ್ಶಿಪ್ ಆಗಲ್ಲ. ಅವಾಗ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಮಾತ್ರ ಅಧಿಕಾರ ಇರ್ತದೆ. ಮಕ್ಕಳಿಗೆ ಮಾತ್ರ ಏನೋ ಅಕಸ್ಮಾತ್ ಮಗು ಹುಟ್ಬಿಡ್ತು, ಆತರ ಸಂಬಂಧದಲ್ಲೂ ಸಹ ಮಗು ಹುಟ್ಬಿಡ್ತು, ಆ ಮಕ್ಕಳಿಗೆ ಯಾರು ಗಂಡಸಿರ್ತಾನೆ ಆ ವಿಚಾರದಲ್ಲಿ ಅವನ್ ಏನಾದ್ರು ಆಸ್ತಿ ಗೀಸ್ತಿ ಇದ್ರೆ ಅದ್ರ ಮೇಲೆ ಕ್ಲೈಮ್ ಮಾಡ್ಬೋದೇ ಹೊರತು ಆ ನಿಟ್ಟಲ್ಲಿ ಅದನ್ನ ಇದ್ ಮಾಡ್ಲಿಕ್ಕೆ ಬರಲ್ಲ. ಲೈವ್ ಇನ್ ರಿಲೇಶನ್ಶಿಪ್ ಒಂದು ಕ್ಯಾಟಗರಿಲಿ ನಾವು ಇಸ್ಲಿಕ್ಕೆ ಬರಲ್ಲ. ಅಡಲ್ಟ್ರಸ್ ರಿಲೇಶನ್ಶಿಪ್ ಅಲ್ಲಿ ಹುಟ್ಟಿದಂತ ಮಗುಗೆ ಲೆಜಿಟಿಮೇಟ್ ಶೇರ್ ಇರ್ತದೆ. ಏನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಲೂ ಇರ್ತದೆ, ಈವನ್ ಆನ್ಸಿಸ್ಟ್ರಲ್ ಪ್ರಾಪರ್ಟಿಲೂ ಸಹ ಇರುತ್ತೆ. ಸತ್ತೋದಂತ ಸಂದರ್ಭದಲ್ಲಿ ನಾನು ನಿಮ್ಮ ಸೌತಿ ಮಗ, ನಾನು ಸೌತಿ ಮಗಳು, ನಮ್ಗೆ ಆಸ್ತಿ ಭಾಗ ಕೊಡಿ ಅನ್ನೋ ನಿಟ್ಟಲ್ಲಿ ನಾವು ಸಾಕಷ್ಟು ಪತ್ರಿಕೆಗಳಲ್ಲಿ ತಿಳ್ಕೊತಾ ಇರ್ತೀವಿ. ಸೊ ಈ ನಿಟ್ಟಲ್ಲಿ ಆತರ ಪ್ರಕರಣಗಳನ್ನೆಲ್ಲ ಅದು ಏನು ಕೇಸ್ ಹೇಗ್ ನಡೀತದೆ, ಕೇಸ್ನಲ್ಲಿ ಹೇಗೆ ಅದನ್ನ ಸಾಕ್ಷಿಗಳನ್ನು ಒದಗಿಸ್ತಾರೆ, ಅದ್ರ ಮೇಲೆಲ್ಲ ಸಹ ನಿಂತಿರ್ತದೆ.
ಸರ್ ಈಗ ಆಗ್ಲೇ ಸರ್ ಒಬ್ರು ಕ್ವಶನ್ ಕೇಳಿದ್ರಲ್ಲ ಸರ್, ಅದು ಸುಳ್ಳು ಕೇಸ್ ದಾಖಲೆ ಮಾಡ್ತಾರೆ ಅಂತೇಳಿ. ಈಗ ನಾವ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಹೋಗ್ತೀವಿ ಸರ್, ಇದು ಸುಳ್ಳು ಇದೆ ಅಂತೇಳಿ ನಾವ್ ಅಲ್ಲಿ ಇದ್ ಮಾಡ್ತೀವಿ ಸರ್, ಅವ್ರೇನು ತನಿಖೆ ಮಾಡ್ತಾರೆ ಸರ್ ಅದನ್ನ? ತನಿಖೆ ಮಾಡಲ್ಲ. ಸೊ ಹಾ ಸರ್. ತನಿಖೆ ಅಂತಂದ್ರೆ ಅಲ್ಲಿ ನಾವು ಏನು ಪ್ರೈಮಾ ಫೇಸೆ ಕೇಸ್ ಅಂತ ನಾವು ಕರಿತೀವಿ. ಸೊ ಹಾ ಪ್ರೈಮಾ ಸರ್. ಫೇಸೆ ಕೇಸ್ ಅಂತಂದ್ರೆ ಮೇಲು ನೋಟಕ್ಕೆ ಇದು ಸುಳ್ಳು ಕೇಸು ಅನ್ನೋ ಹಾ ಹಾ ನಿಟ್ಟಿನಲ್ಲಿ ಕೋರ್ಟ್ನ ಗಮನಕ್ಕೆ ಬಂತು ಅಂದ್ರೆ ಆ ಹಾ ಸಂದರ್ಭದಲ್ಲಿ ಅದನ್ನ ಕ್ವಾಶ್ ಮಾಡ್ಲಾಗ್ತದೆ. ಇಲ್ಲ ಹಾ ಅಂತಂದ್ರೆ ಏನು ಆಲ್ರೆಡಿ ಕೇಸ್ ಹಾಕಿರ್ತಾರೆ, ನೀವು ಹಾ ವಿಚಾರಣೆ ಎದುರಿಸಿ ಅಂತಾರೆ, ಎಂಕ್ವೈರಿಯನ್ನ ಎದುರಿಸಿ ಅಂತಾರೆ. ಅದು ಎಂಕ್ವೈರಿ ಅಥವಾ ಟ್ರಯಲ್ ಅಥವಾ ಎಂಕ್ವೈರಿ ಎರಡು ಒಂದನೆ. ಟ್ರಯಲ್ ನಡೆಸಿ, ಟ್ರಯಲ್ ಅನ್ನ ನೀವು ಎದುರಿಸ್ಬೇಕು ಅಂತಾರೆ. ಟ್ರಯಲ್ ಅಂತಂದ್ರೆ ಏನು? ವಿಚಾರಣೆ. ಆಯ್ತಾ? ಓಕೆ ಸರ್. ಕೋರ್ಟಿನ ವಿಚಾರಣೆಯನ್ನ ಎದುರಿಸಿ ಅಂತ ಹೇಳಿ ಓಕೆ ವಾಪಸ್ಸನ್ನ ಮಾಡ್ತಾರೆ, ಅದನ್ನ ಫೈಲನ್ನ ಡಿಸ್ಮಿಸ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ಒಂದು ವಿಚಾರಗಳನ್ನ ತಾವು ಮನಗಂಡ್ರಿ. ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಾನು ಭಾವಿಸ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.